ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಆ ಮಳೆ ನೀರು ಅಂದರೆ ಅಂತರ್ಜಲ, ಮಳೆ ಇವುಗಳ ಬಗೆಗೆ ಬಹಳಷ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದಾವೆ. ಇಷ್ಟೆಲ್ಲ ಮಳೆ ಬರ್ತದೆ, ಆದರೂ ಕೂಡ ಕುಡಿಯುವ ನೀರಿಗೆ ತಾತ್ಪರ. ಜನವರಿ ಆಗ್ತಲೇ ನಮಗೆ ಕುಡಿಯುವ ನೀರು ಇಲ್ಲ ಅನ್ನುವಂಥ ಪರಿಸ್ಥಿತಿ. ಮಳೆಗಾಲದಲ್ಲಿ ಇದೆಲ್ಲವನ್ನು ಮರಿತೇವೆ, ಆದರೆ ಮಳೆಗಾಲ ಮುಗಿದ ನಂತರ ನೀರಿನ ಸಮಸ್ಯೆ ಆದಾಗ ನಾವು ಎಚ್ಚೆತ್ತುಕೊಳ್ಳುತ್ತೇವೆ, ಆಗ ಮಾತನಾಡುತ್ತೇವೆ, ಗೊಬ್ಬೆ ಹೊಡುತ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಆದರೆ ಬಹುಶಃ ಈ ಹಿಂದಿನ ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಯಾವಾಗ ಮಳೆ ಬರ್ತದೆ, ಮಳೆ ಬರುವ ಸಂದರ್ಭದಲ್ಲೇ ಇದರ ಬಗ್ಗೆ ಯಾಕೆ ಆ ವಿವೇಚನೆಯನ್ನು ಮಾಡುವುದಿಲ್ಲ ಒಂದು. ಇನ್ನೊಂದು, ಕಳೆದ ಕೆಲ ಸಮಯಗಳ ಹಿಂದೆ ಮಳೆ ಬಂದು ಒಂದಷ್ಟು ರಾದ್ದಾಂತ ಉಂಟಾದರೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ, ಜೊತೆಗೆ ಮಳೆಗಾಲ ಅಲ್ಲದ ಸಂದರ್ಭಗಳು ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆ ಬಂದಾಗ ಕೂಡ ನಾವು ಬಹುಶಃ ಈ ಕಾರ್ಯಕ್ರಮದಲ್ಲಿ ಒಂದೇ ಹೇಳ್ತಾ ಇದ್ದು, ನೀರಿನ ಜಲತಜ್ಞರುಗಳನ್ನ ನಮ್ಮ ಸರ್ಕಾರ, ನಮ್ಮ ಆಡಳಿತ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ನಮ್ಮ ಉಭಯ ಜಿಲ್ಲೆಗಳು, ಕರಾವಳಿ ಜಿಲ್ಲೆಗಳು ಅಂತ ಏನಿದೆ, ಹೇಳಿಕೊಳ್ಳಿಕ್ಕೆ ಭಾರೀ ಮಳೆ ಬರ್ತದೆ ಅನ್ನುವಂಥ ಒಂದು ಬಹಳ ಅಹಂ ಇದೆ ನಮಗೆ. ಭಾರೀ ಮಳೆ ಬರ್ತದೆ, ನಮಗೆ 2,500 ಮೀಟರ್ ನೀರು ಬರ್ತದೆ, ನಮಗೇನು ಕಡಿಮೆ ಅಂತ ಹೇಳಿ. ಆದರೆ ನಮ್ಮ ಅಂತರ್ಜಲದ ಮಟ್ಟ ಏನು ಅನ್ನೋದ್ರ ಬಗೆಗೆ ನಮ್ಮ ಅಧ್ಯಯನ ಇದೆಯೇ? ಇದ್ರ ಬಗೆಗೆ ಯಾವುದೇ ಸ್ಥಳೀಯ ಆಡಳಿತಗಳು ಅಥವಾ ರಾಜ್ಯ ಸರ್ಕಾರವಾಗಲಿ ಯಾರು ಕೂಡ ಇದ್ರ ಬಗ್ಗೆ ಸರ್ಕಾರ ಮಾತನಾಡ್ತಾ ಇಲ್ಲ ಬಿಡಿ. ನಮ್ಮ ಮಟ್ಟದಲ್ಲಾದರೂ ಕೂಡ ಈ ರೀತಿಯಾದಂಥ ಚರ್ಚೆಗಳು, ಸಂವಾದಗಳು ಅಥವಾ ಜಲತಜ್ಞರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬೇಕಲ್ವೇ? ಸೊ ಇದು ಆಗದೇ ಇದ್ರೆ ಇನ್ನು ನಮ್ಮ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ನಾನು ಬಹಳ ಸಮಯಗಳಿಂದ ಅವ್ರನ್ನ ಕರಿಬೇಕು, ಈ ಮೂಲಕ ಮಾತಾಡಿಸಬೇಕು ಅಂತ ಅಂದುಕೊಂಡಿದ್ದೆ. ಅವರು ನಮ್ಮ ಜೊತೆಗಿದ್ದಾರೆ. NJ ದೇವರಾಜ್ ರೆಡ್ಡಿ ಅವರು ಅಂತರ್ಜಲ ತಜ್ಞರು, ಮಳೆ ಕೊಯ್ಲು ತಜ್ಞರು ಕೂಡ ಆಗಿದ್ದಾರೆ. ಅವರು ಚಿತ್ರದುರ್ಗದವರು ಆದರೂ ಕೂಡ ದುರ್ಗದಲ್ಲಿ ಜಿಯೋ ರೈನ್ ವಾಟರ್ ಬೋರ್ಡ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ಅದರ ಮೂಲಕವಾಗಿ ಇಡೀ ರಾಜ್ಯದ ಮಳೆ ನೀರು ಮತ್ತು ಅಂತರ್ಜಲದ ಬಗ್ಗೆ ಒಂದು ಮಾಹಿತಿಯನ್ನು ಬಹಳ ನಿಖರವಾಗಿ ಕೊಡಬಲ್ಲವರು ಕೂಡ ಆಗಿದ್ದಾರೆ. ಯಾವ ಯಾವ ಜಿಲ್ಲೆಗಳಲ್ಲಿ ಅಲ್ಲಿ ಅಂತರ್ಜಲ ಮಟ್ಟ ಏನು, ಅದು ಹೇಗಿದೆ, ಯಾವ ರೀತಿಯಲ್ಲಿ ನಾವು ಪರಿಶೀಲಿಸಬೇಕಾಗಿದೆ, ಬೋರ್ವೆಲ್ಗಳನ್ನು ಎಲ್ಲಿ ಹೇಗೆ ಕೊರೆಯಬೇಕು, ಎಷ್ಟರ ಮಟ್ಟಿಗೆ ಬೋರ್ವೆಲ್ ತೆಗೆದುಕೊಳ್ಬೇಕು, ಬಾವಿಯ ನೀರುಗಳನ್ನು ಈಗ ನಮ್ಮ ಜಿಲ್ಲೆಯಲ್ಲೇ ಆಗಲಿ ಈ ಬಗ್ಗೆ ಕೂಡ ಅವರು ಹೇಳಲಿಕ್ಕಿದ್ದಾರೆ, ಯಾವ ಮಟ್ಟದಲ್ಲಿ ತೆಗೆದುಕೊಳ್ಬೇಕು. ಈಗಾಗಲೇ ಅವರು ಹಲವಾರು ವರ್ಷಗಳು, ಸುಮಾರು 30 ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಬಂದಿರುವವರು. ಕರಾವಳಿ ಜಿಲ್ಲೆಗಳಲ್ಲಂತೂ ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಸೇರಿದಂತೆ ಹಲವಾರು ಮಟ್ಟದಲ್ಲಿ ಅವರು ಸಲಹೆಗಳನ್ನು ಕೊಡ್ತಾ ಬಂದಿರುವವರು. ಅಂತರ್ಜಲದ ಬಗ್ಗೆಗೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೂ ಕೂಡ ಈಗಲೂ ಒಬ್ಬ ಸಲಹೆಗಾರರಾಗಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಬಂದರೆ ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ತಿಂಗಳಿಗೊಮ್ಮೆ ಆದರೂ ಕೂಡ ಬಹುಶಃ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಡ್ಲಿಕ್ಕೆ ಅವರು ನಮ್ಮ ಜೊತೆ ಬರ್ತಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ NJ ದೇವರಾಜ್ ರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಕೆಲ ಸಮಯಗಳಿಂದ ಈಚೆಗೆ ನಮ್ಮಲ್ಲಿ ಮಳೆ ಬಹಳ ಬಂದಾಗ ಜನ ಎಲ್ಲ ಮರೀತಾರೆ. ಇನ್ನು ಏಪ್ರಿಲ್ ಮೇ ತಿಂಗಳ ಆಗುವಾಗ ಮತ್ತೆ ಮಳೆ ನೀರಿನ ಸಮಸ್ಯೆ ಉಂಟಾಗ್ತಿದೆ. ಅಣೆಕಟ್ಟುಗಳನ್ನ, ಕೆಲವು ಕಿಂಡಿ ಅಣೆಕಟ್ಟು ಅಥವಾ ವೆಂಟೆಡ್ ಡ್ಯಾಮ್ಗಳನ್ನ ಕಟ್ಟುವ ಮೂಲಕವಾಗಿ ಅಲ್ಲಿ ನೀರು ತುಂಬಿದ್ದರಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಏಪ್ರಿಲ್ ಮೇ ಎಲ್ಲರೂ ಕೆಲವು ಮರೆತು ಬಿಡುವಂಥದ್ದು ಕೂಡ ಇದೆ. ಆದ್ರೆ ಸರ್, ಮೊನ್ನೆ ಬಂದಂತ ಮಳೆ ಏನಿದೆ, ಇದು ಒಮ್ಮಿಂದೊಮ್ಮೆಲೆ ಆ ರೀತಿ ಬಂತು ಮತ್ತು ಹೇಗೆ ಬಂತು ಹಾಗೆ ಹೋಯಿತು ಅನ್ನುವಂಥ ಚರ್ಚೆಗಳು ಈಗ ಆಗ್ತಾ ಇರುವಂಥದ್ದು. ಬಹುಶಃ ತಾವು ಎಲ್ಲೆಡೆ ಚರ್ಚೆ ಮಾಡಿದ್ರಿ. ಬಯಲು ಸೀಮೆಗೂ ಮತ್ತು ಕರಾವಳಿಯ ಇಲ್ಲಿನ ಒಂದಷ್ಟು ಅಂತರ್ಜಲ ಮತ್ತು ಮಳೆ ನೀರಿನ ಬಗೆಗೂ ಕೂಡ ತಾವು ಕಂಡುಕೊಂಡಿದ್ದೀರಿ. ಈ ಮೊನ್ನೆ ನಡೆದಂತ ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಒಂದು ನಾವು ಗಮನಿಸಬೇಕು, ಒಂದು ಸುಮಾರು 50 ವರ್ಷಗಳ ಹಿಂದೆ ಇಡೀ ರಾಜ್ಯದ ಜಲದ ಪರಿಸ್ಥಿತಿ ಹೇಗಿತ್ತು, ಈ 50 ವರ್ಷದ ನಂತರ ಏನಾಯ್ತು ಅಂತ. ಈ 50 ವರ್ಷಗಳ ಹಿಂದೆ ಸಾಕಷ್ಟು ಬಯಲುಸೀಮೆಗಳಲ್ಲೂ ನೀರಿತ್ತು. ಕೋಲಾರ ಆಗಿರ್ಬೋದು, ಚಿತ್ರದುರ್ಗ ಆಗ್ಬೋದು, ಬೀದರ್, ಗುಲ್ಬರ್ಗ ಆಗ್ಬೋದು, ನೀವು ಎಲ್ಲಿಯಾದ್ರೂ ಬಾವಿ ತೆಗೆದ್ರೆ ಸಾಕು ನೀರು ಸಿಕ್ಕುವಂತ ಅವಕಾಶಗಳಿತ್ತು. ಈ 70s ಅಲ್ಲಿ ಬೋರ್ವೆಲ್ ಟೆಕ್ನಾಲಜಿ ನಮಗೆ ರಾಜ್ಯಕ್ಕೆ ಬಂದಿದ್ದು. 70ರ ದಶಕದಲ್ಲಿ ಬೋರ್ವೆಲ್ ಅಲ್ಲಿ ನೀರು ಸಿಕ್ಕುತ್ತೆ ಅಂತ ಅವಾಗ ಒಂದು ಇದು ಬಂತು. 6 ಅಡಿ ಬಾವಿಗಿಂತ 6 ಇಂಚು ವ್ಯಾಸದ ಬಾವಿಯಲ್ಲಿ ಜಾಸ್ತಿ ನೀರು ಸಿಗುತ್ತೆ ಅನ್ನೋ ಒಂದು ಫಾರ್ಮುಲಾ ಕೊಟ್ಟವು. ಅದು ಕೊಟ್ಟಂತ ಸಂದರ್ಭದಲ್ಲಿ 6 ಇಂಚಿನ ವ್ಯಾಸದ ಬೋರ್ವೆಲ್ ಅನ್ನು ಕೊರಿತಕ್ಕಂಥ ಟೆಕ್ನಾಲಜಿ ನಮಗೆ ಗೊತ್ತಾಯ್ತು. ಈ ಟೆಕ್ನಾಲಜಿ ಕೊಟ್ಟದ್ದು ಡೆನ್ಮಾರ್ಕ್ ಸರ್ಕಾರ. ಡೆನ್ಮಾರ್ಕ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೋರ್ವೆಲ್ ಕೊರೆಯುವಾಗ ಅವ್ರು ಹೇಳಿದ್ರು 25 ಮೀಟರ್ಗೆ ಮಾತ್ರ ಬೋರ್ ಕೊರೀರಿ ಅಂತ ಹೇಳಿದ್ರು. ಆವಾಗ 25 ಮೀಟರ್ ನೀರು ಬರುವಂತ ಕಾಲಗಳಿತ್ತು. ಕ್ರಮೇಣ ಬೋರ್ವೆಲ್ ಸಂಖ್ಯೆ 1, 2, 3 ಜಾಸ್ತಿ ಆಗ್ತಾ ಹೋಯ್ತು. ಸರ್ಕಾರದ ಸ್ಕೀಮ್ಸ್ ಬಂದು 100 ವೆಲ್ ಸ್ಕೀಮ್, 1000 ವೆಲ್ ಸ್ಕೀಮ್ ಅಂತಂದೇಳಿ ಬೋರ್ವೆಲ್ ಕೊರಿಲಿಕ್ಕೆ ಸಾಕಷ್ಟು ಯೋಜನೆಗಳು ಬಂತು. ಆ ಬಂದಾದ ನಂತರ ಬೋರ್ವೆಲ್ಗಳು ನಮ್ಮ ಪ್ರೀತಿಯಿಂದ ನಾವು ಒಪ್ಕೊಂಡ್ಬಿಟ್ವಿ.
ಅಪ್ಕೊಂಡು ಎಲ್ಲಿ ಮನೆಗೂ ಬೋರ್ವೆಲೆ, ಕೃಷಿಗೂ ಬೋರ್ವೆಲೆ, ಇಂಡಸ್ಟ್ರಿಗೂ ಬೋರ್ವೆಲೆ, ಆ ಬಾವಿಗಳನ್ನ ಆಲ್ಮೋಸ್ಟ್ ನಿರ್ನಾಮ ಆಯ್ತು. ಆಗಿನ ಇದಕ್ಕೆ ನನ್ನದೊಂದು ಮಾತಿದೆ, ತಾತನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ, ಮೊಮ್ಮಗನ ಕಾಲಕ್ಕೆ ಏನು ಅಂತಂದ್ರೆ ಎಲ್ಲಾ ಖಾಲಿ. ಸರ್, ಬಾವಿಗಿಂತಲೂ ಹಿಂದೆ ಒಂದು ಸ್ವಲ್ಪ ಕೆರೆಗಳು ಇತ್ತು, ಕೆರೆ ಕಟ್ಟೆಗಳಲ್ಲಿ ಸಾಧ್ಯ. ಹೌದು, ಒಂದು ಬಾವಿ ಇತ್ತು, ಅದರ ಹಿಂದೆ ಕೆರೆ ಇತ್ತು. ಕೆರೆ ಮೊದಲು ಮುಚ್ಚೋಯ್ತು, ಆನಂತರ ಬಾವಿ ಮುಚ್ಚೋಯ್ತು. ಈ ತರದಲ್ಲಾಗಿ ಇವತ್ತು ಎಲ್ಲೂ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಸಹ ಇನ್ನು ಮಳೆಗಾಲದಲ್ಲೇ, ಬೇಸಿಗೆ ಬೇಡ, ಮಳೆಗಾಲದಲ್ಲೇ ಕ್ಷಾಮ ಬರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮಗೆಲ್ಲ ಸಾಕಷ್ಟು ಗೊತ್ತಿದೆ. ಅರಣ್ಯದ ಸಂಪತ್ತು ಹೇಗಿತ್ತು, ಅದಕ್ಕೆ ಕಾಡೇ ನದಿಗಳ ತಾಯಿ ಅಂತ ಕರಿತೀವಿ. ಅಂದ್ರೆ ಕಾಡಿದ್ರೆ ಮಾತ್ರ ನಮ್ಮ ನದಿಗಳು ಜೀವ ಇರಲಿಕ್ಕೆ ಸಾಧ್ಯತೆ ಇದೆ. ಆ ಕಾಡು ಮೊದಲು ಎಷ್ಟು ಪರ್ಸೆಂಟೇಜ್ ಇತ್ತು, ಈಗ ಏನಾಗಿದೆ? ನಮ್ಮ ನದಿಗಳನ್ನು ನಾವು ಹೈವೇ ರೋಡ್ ತರ ಮಾಡ್ಕೊಂಡಿದ್ದೀವಿ, ನದಿಗಳನ್ನ ನಾವು ಬೆಂಡ್ ಮಾಡ್ತಾ ಇದೀವಿ. ಈಗ ನದಿಗಳು ಅದೇ ಪಾತ್ರದ ಹೋಗೋದಿಲ್ಲ. ಒಂದು ಅಂಕಿಅಂಶದ ಪ್ರಕಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕದಲ್ಲಿ ಒಂದು ವರ್ಷಕ್ಕೆ 1540 ಮಿಲಿಮೀಟರ್ ಮಳೆ ಬರ್ತದೆ. ಎರಡನೇ ದೇಶ ಭಾರತ ದೇಶ. ನಮ್ಮ ದೇಶದಲ್ಲಿ 1150 ಮಿಲಿಮೀಟರ್ ಮಳೆ ಬರ್ತದೆ. ನೆಕ್ಸ್ಟ್ ರಾಜ್ಯದ ಮಟ್ಟಿಗೆ ಮಾತಾಡೋದಾದ್ರೆ ನಮ್ಮ ಆಗುಂಬೆಯಲ್ಲೆಲ್ಲ 7-8 ಸಾವಿರ ಮಿಲಿಮೀಟರ್ ಮಳೆ ಬರುವಂತ ಪ್ರದೇಶಗಳಿವೆಲ್ಲ. ಈ ಕರಾವಳಿ ಜಿಲ್ಲೆಗಳಲ್ಲಿ ಇಲ್ಲಿ ಸಹ 7,000 ಮಿಲಿಮೀಟರ್ ರೆಕಾರ್ಡ್ ಆಗಿದೆ. ಇವತ್ತು ಕೊನೆ ಪಕ್ಷ 4,000 ಮಿಲಿಮೀಟರ್ ಅಂತೂ ಅವರೇಜ್ ಬಂದಿದೆ. ಇಷ್ಟು ಮಳೆಯಾದ್ರೂ ಸಹ ನಮಗೆ ನೀರಿಲ್ಲ. ಏನಾಯ್ತು? ಮಳೆ ಮುಗಿದು ಕೇವಲ 1-1.5 ತಿಂಗಳಾಯ್ತು. ಜಸ್ಟ್ 45 ಡೇಸ್ ಅಲ್ಲಿ ನಮ್ಮ ನದಿಗಳಲ್ಲಿ ವಾಟರ್ ಟೇಬಲ್ ಕೆಳಗೆ ಹೋಗ್ತಾ ಇದೆ. ಆಗ ಮಳೆ ಬಂದಾಗ ನೆರೆ ಬಂದ್ರು ಕೂಡ ಕೆಲವರೆಲ್ಲ ಹೇಳ್ತಾ ಇದ್ರು, ಈ ಸಲ ತೊಂದರೆ ಇಲ್ಲ, ಇಷ್ಟು ಜೋರ್ ಮಳೆ ಬಂದಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಮಳೆ ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಿರೋದು ಒಂದು ಮೇಜರ್ ರೀಸನ್ ನನ್ನ ಪ್ರಕಾರ. ಯಾಕಂದ್ರೆ ಮಳೆ ಅಷ್ಟು ಹೆವಿ ರೈನ್ಸ್ ಬಂದಂತ ಜಿಲ್ಲೆಗಳಲ್ಲಿ, ಪ್ರದೇಶದಲ್ಲಿ, ಕೂರ್ಗ್ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ದಕ್ಷಿಣ ಉತ್ತರ ಕನ್ನಡ, ಇದು ಯಾವುದೇ ಪ್ರದೇಶ ಆಗಿರ್ಬೋದು, ಮಳೆ ಬರ್ತಾ ಇರುವಂತ ಮಳೆ ಆಲ್ ಆಫ್ ಎ ಸಡನ್ ಬ್ರೇಕ್ ಹಾಕಿದಂಗಾಯ್ತು. ಬ್ರೇಕ್ ಹಾಕಿದ್ದು ಸಹ ಒಂದು ರೀಸನ್. ಅದರ್ವೈಸ್ ಇಷ್ಟು ದೊಡ್ಡ ಪ್ರಮಾಣ 2012ರಲ್ಲಿ ಸಹ ನಮ್ಮ ಕಾವೇರಿ ಸಹ ನೀರು ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ದುರಂತ ನಾವು ನೋಡಬಹುದು. 2012ರಲ್ಲಿ ಸಹ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ಅಲ್ಲಿ ಸಹ ನೀರಿನ ಅರಿವು ಕಡಿಮೆ ಆಗಿತ್ತು. ಹಾಗಾಗಿ ಇದೇನು ಹೊಸದ ಇವತ್ತು ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ. ಇದಕ್ಕೆಲ್ಲ ಮೇಜರ್ ರೀಸನ್ ಏನಂತಂದ್ರೆ, ಒಂದು ಕಾಡಲ್ಲಿ ಇರುವಂತಹ ಗಿಡ ಮರಗಳ ಸಂಖ್ಯೆ, ವೆರೈಟಿ ಆಫ್ ಫಾರೆಸ್ಟ್ನ ಸಂಖ್ಯೆ, ಮೇಲ್ಮಣ್ಣಿನ ಇದೆಲ್ಲ ಒಂದು ಚೈನ್ ಲಿಂಕ್ ಅಂತ ಹೇಳ್ಬೋದು ನಾವು. ಇವತ್ತು ನಮ್ಮ ಕೃಷಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದ್ರೆ, ಎಲ್ಲ ಕಡೆಗೂ ನಾವು ವಿಡಿಸೈಡ್ಸ್ ಎಲ್ಲ ಹೊಡಿತಾ ಇದೀವಿ. ಕಳೆನಾಶಕಗಳು ಇವತ್ತು ನಮ್ಮ ಫ್ರೆಂಡ್ಲಿ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳಸುವಷ್ಟು ಕಳೆನಾಶಕಗಳನ್ನ ಯಾವ ರಾಜ್ಯದಲ್ಲೂ ಬಳಸ್ತಾ ಇಲ್ಲ. ಅಂದ್ರೆ ನಮ್ಗೆ ಹುಲ್ಲೇ ಬೇಡ ಅಂತ ಇದ್ವಿ. ಹುಲ್ಲಿಲ್ಲ ಅಂತಂದ್ರೆ ನೀರನ್ನು ಇಂಗಿಸ್ತು ಅಂತ ಕ್ರಿಯೆ ಎಲ್ಲಿ ನಡಲಿಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ 30-40 ದಶಕಗಳಿಂದ ಈಚೆಗೆ ನಡೀತಾ ಆಗ್ತಾ ಹೋಗಿ ನಾವೆಲ್ಲ ನಮ್ಮ ಭೂಮಿಗಳೆಲ್ಲ ಸಮತಟ್ಟ ಮಾಡ್ತಾ ಬಂದ್ವಿ. ಎಲ್ಲೂ ಬದುಗಳಿಲ್ಲ, ಕೆರೆಗಳಿಲ್ಲ, ಕಟ್ಟೆಗಳಿಲ್ಲ, ಫಾರೆಸ್ಟ್ ಕಡಿಮೆ, ಜನಸಂಖ್ಯೆ ಜಾಸ್ತಿ. ನಮಗೆ ಬೇಕಿದ್ದಾಗ ನಮ್ಮ ಜಮೀನನ್ನ, ರಸ್ತೆಗಳನ್ನ ಟಿಲ್ಟ್ ಮಾಡ್ತಾ ಇದ್ವಿ. ಮತ್ತೆ ನಾವು ಗುಡ್ಡವನ್ನ ಕಟ್ ಮಾಡುವಾಗ ನಾವು ವರ್ಟಿಕಲ್ ಕಟಿಂಗ್ ಮಾಡ್ತಾ ಇದ್ವಿ. ವರ್ಟಿಕಲ್ ಕಟಿಂಗ್ ಮಾಡಿದ್ರೆ ಅದು ಸ್ಲೈಡ್ ಆಗ್ಲೇಬೇಕದು. ಯಾಕಂದ್ರೆ ಒಂದು ನಾವು ಜಿಯಾಲಜಿ, ಆಸ್ ಎ ಜಿಯಾಲಜಿಸ್ಟ್ ಆಗಿ ನಾನು ಹೇಳುವಂತ ಮಾತೇನಂತಂದ್ರೆ, ಮಣ್ಣಿನ ಪದರಗಳು ಹೇಳ್ತೀವಿ ನಾವು. ಮೇಲೆ ಒಂದು ಮಣ್ಣಿನ ವಲಯ, ಅದ್ರ ಕೆಳಗೆ ಶಿಥಿಲವಾಗಿರ್ತಕ್ಕಂಥ ವಲಯ, ಅದ್ರ ಕೆಳಗೆ ಫ್ರಾಕ್ಚರ್ಡ್ ಝೋನ್ ಅಂತ ಹೇಳ್ತೀವಿ. ಮಣ್ಣಿನ ವಲಯ ನಮ್ಮ ಬಯಲ್ಸೀಮೆಗಳಲ್ಲಿ 1 ಮೀಟರ್ ಇರ್ತದೆ. ಅದ್ರ ಕೆಳಗೆ ನಾವು ಶಿಥಿಲ ವಲಯ ಒಂದು 80 ಅಡಿವರೆಗೂ ನಾವು ವೆದರ್ಡ್ ಝೋನ್ ಅಂತ ಹೇಳ್ತೀವಿ. ಅದ್ರ ಕೆಳಗೆ ಇರುವಂತದ್ರಲ್ಲಿ ಫ್ರಾಕ್ಚರ್ಡ್ ಝೋನ್ ಅಂತ, ಅದು ಸುಮಾರು 300 ಅಡಿವರೆಗೂ ಸಿಗುತ್ತೆ. ಈ ಪ್ರದೇಶದಲ್ಲಿ ನಮ್ಮ ಕೂರ್ಗ್ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗ್ಬೋದು, ಈ ಭಾಗದಲ್ಲಿ ಮೇಲೆ ಒಂದು ಮಣ್ಣಿನ ವಲಯ, ಅದ್ರ ಕೆಳಗೆ ಜಂಬಿಟಿಗೆ ನಮ್ಮ ಲ್ಯಾಟ್ರೇಟಿಕ್ ಝೋನ್ ಅಂತ, ಅದು ಡಿಪೆಂಡ್ಸ್. ಕೆಲವು ಕಡೆ 50 ಅಡಿ ಇರ್ಬೋದು, 80 ಅಡಿ ಬೇಕಾದ್ರೂ ಇರ್ಬೋದು, ಕೆಲವು ಕಡೆ 5 ಮೀಟರ್ ಇರ್ಬೋದು. ಆ ಜಂಬಿಟಿಗೆಯಿಂದ ಕೆಳಗೆ ಏನಿದೆ ಅಂತಂದ್ರೆ ಕ್ಲೇ ಬೆಡ್ ಇದೆ. ಅದು ಸಹ ಗ್ರಿಪ್ ಇರುವಂತದಲ್ಲ. ಆ ಕ್ಲೇ ಬೆಡ್ ಕೆಳಗೆ ಗ್ರಾನೈಟ್ ಇದೆ. ನಾವು ವರ್ಟಿಕಲ್ ಕಟಿಂಗ್ ಎಲ್ಲೆಲ್ಲಿ ಮಾಡಿದ್ವಿ, ಆ ಮೇಲ್ಮಣ್ಣನ್ನ ಕಂಪ್ಲೀಟ್ ಸ್ಲೈಡ್ ಆಗಿ ತಳ್ಕೊಂತ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸರ್, ಈ ನಡುವೆ ಹಿಂದೆ ಇದ್ರೆ ಆ ಕ್ಲೇ ಬೆಡ್ ಏನ್ ಹೇಳ್ತಾ ಇದ್ರಿ, ನಮ್ಗೆಲ್ಲೋ ಮೇಲೆ ಸಿಗ್ತಾ ಇತ್ತು ಅಂತ. ಯಾಕಂದ್ರೆ ಹಂಚುಗಳನ್ನೆಲ್ಲ ಮಾಡ್ತಾ ಇದ್ರಿ. ಈಗ ಹಂಚು ಮಾಡ್ಲಿಕ್ಕೆ ಮಣ್ಣೆ ಸಿಗ್ತಾ ಇಲ್ಲ. ಅಂದ್ರೆ ಇಲ್ವೇ ಇಲ್ಲ, ತೆಗೆದಿದ್ದೀವಿ. ಬಹುಶಃ ನೀವು ಹೇಳುವಂತದ್ದು ಅದು 3ನೇ ಹಂತದಲ್ಲಿ ಒಳಗೆ ಇದು ಲೇಯರ್ ಇದು. ಹಾಗಾಗಿ ಈ ಸ್ಲೈಡ್ ಮೂವ್ಮೆಂಟ್ಗೆ ಇದು ಒಂದು ಕಾರಣ. ಮತ್ತೆ ನಮ್ಮಲ್ಲಿ ಬೋರ್ವೆಲ್ಸ್ ಏನಿದೆಯಲ್ಲ, ಯಾಕಂದ್ರೆ ಕೂರ್ಗಲ್ ಆಗಿರೋಂಥ ದುರಂತದಿಂದ ಪದೇ ಪದೇ ನಾವು ಕೊಡಗನ್ನ ಬಳಸ್ಕೊಳ್ಬೇಕಾಗುತ್ತೆ. ಕೂರ್ಗಲ್ಲಿ ಎಷ್ಟು ಬೋರ್ವೆಲ್ಸ್ ಆಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೋರ್ವೆಲ್ಸ್ ಆಗಿದೆ. ಕಾಫಿ ಮತ್ತೊಂದು ಬೇರೆ ಬೇರೆ ಬೆಳೆಗಳನ್ನು ಉಳಿಸ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಸಿಕ್ಕಾಪಟ್ಟೆ ಬೋರ್ವೆಲ್ಸ್ ಆಗಿದೆ. ವಯನಾಡಲ್ಲಿ, ನಾನು ಕೇರಳದಲ್ಲಿ ಸಹ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಫಿ ಬೋರ್ಡ್ ಇಂದ ಬೋರ್ವೆಲ್ ಕೊಡ್ಸ್ಲಿಕ್ಕೆ ಈಗಲೂ ಸಹ ಸ್ಕೀಮ್ಸ್ ಇದೆ. ಕಾಫಿ ಪ್ಲಾಂಟೇಶನ್ ಉಳಿಸ್ಕೊಳ್ಳಕ್ಕೆ ಬೋರ್ವೆಲ್ಸ್. ವಯನಾಡನ್ನ ಒಂದು ಪ್ರದೇಶದಲ್ಲಿ, ಕೇರಳದಲ್ಲಿ ಅತಿ ಹೆಚ್ಚು ಮಳೆ ಬರುವಂತಹ ಪ್ರದೇಶದಲ್ಲಿ ಸಹ ಬೋರ್ವೆಲ್ಸ್ ಫೇಲ್ಯೂರ್ ಆಗ್ತಾ ಇದೆ. ಅಲ್ಲಿ ಬೋರ್ವೆಲ್ಗಳಲ್ಲಿ ಜೀವ ಇಲ್ಲ. ಮತ್ತೆ ಒಂದು ಸಾರಿ ಬೋರ್ವೆಲ್ ಫೇಲ್ಯೂರ್ ಆದ್ರೆ ಅದನ್ನ ಡಿಫಂಕ್ಟ್ ಬೋರ್ವೆಲ್, ಅಂದ್ರೆ ಅದನ್ನ ನಿರ್ಜೀವ ವಸ್ತು ಅಂತಂದು ಹಾಗೆ ಬಿಡೋದ್ರಿಂದಲೂ ಸಹ ಏನಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಅದು ಮತ್ತೆ ಓಪನ್ ಆಗುತ್ತೆ. ಓಪನ್ ಆಗಿ ಅಲ್ಲಿಂದ ಹೋದಂತ ನೀರು ಆ ಬೆರಕುಗಳ ಮುಖಾಂತರ ಹೋಗಿ ಭೂಮಿಯನ್ನು ಸಡ್ಲ ಮಾಡ್ಲಿಕ್ಕೆ ಅದು ಒಂದು ಕಾರಣ.
ಬೋರ್ವೆಲ್ ಫೇಲ್ಯೂರ್ ಬೋರ್ವೆಲ್ ಫಸ್ಟ್ ಆಫ್ ಆಲ್ ಇಲ್ಲಿ ಬೋರ್ವೆಲ್ ಕೊರೆಸೋದು ಒಂದನೇ ತಪ್ಪು. ಬೋರ್ವೆಲ್ ಕೊರೆಸಿದ್ಮೇಲೆ ಅದನ್ನ ಮುಚ್ಚುವಂತ ಕ್ರಿಯೆ ಸಹ ವೈಜ್ಞಾನಿಕವಾಗಿ ಮಾಡ್ಕೊಳ್ಬೇಕು. ನಾವು ಮುಚ್ಚುವ ಕ್ರಿಯೆನೇ ನಮಗೆ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ನಾನು ಕೇಳಬೇಕು, ಬೋರ್ವೆಲ್ ಕೊರೆಸೋದು ಯಾಕೆ ತಪ್ಪು, ಮತ್ತೆ ಪೈಪುಗಳನ್ನು ಬಳಸಿಕೊಳ್ಳುವಂಥದ್ರ ಬಗ್ಗೆಗೂ ಕೂಡ ನಾನು ಕೇಳಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಂತರ್ಜಲ ಮಟ್ಟ ಕುಸಿತಾ ಇದೆ, ಬಹಳಷ್ಟು ಆತಂಕಕಾರಿಯಾದ ವಿಚಾರ. ಆದರೆ ಅದಕ್ಕೇನು ಮಾಡಬೇಕಾಗಿದೆ ಅದನ್ನು ಮಾಡದೆ ನಾವು ಸುಮ್ಮನಿದ್ದೀವಿ ಅಂತ ಅನ್ನುವಂಥದ್ದು. ಹಾಗಾಗಿ ಈ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕಾಗಿ NJ ದೇವರಾಜ್ ರೆಡ್ಡಿಯವರು ಅಂತರ್ಜಲ ತಜ್ಞರು, ಜೊತೆಗೆ ಮಳೆ ಕೊಯ್ಲು ತಜ್ಞರು ಕೂಡ ಆಗಿದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ವಿ ಸರ್. ಬೋರ್ವೆಲ್ ಬಗ್ಗೆ ಹೇಳಿದರೆ, ಯಾಕೆ ಬೋರ್ವೆಲ್ ಸಾಧ್ಯ ಇಲ್ಲ? ನಮ್ಮಲ್ಲಿ ಇಷ್ಟು ಮಳೆ ಬರ್ತದೆ, ಅಷ್ಟು ಮಳೆ ನೀರು ಭೂಮಿಯಲ್ಲಿ ಇರೋದಿಲ್ವಾ? ಅದನ್ನೇ ಅಲ್ವಾ ನಾವು ತೆಗೆಯೋದು ಅನ್ನೋದು ಒಂದು ಸಹಜವಾದಂಥ ಪ್ರಶ್ನೆ. ಯಾಕೆ ಬೇಡ? ಒಂದು ಬೋರ್ವೆಲ್ ಕೊರಿಬೇಕಾದ್ರೆ ಅಂತರ್ಜಲ ಇರುವಂತ ಪ್ರದೇಶದಲ್ಲಿ ಮಾತ್ರ ಬೋರ್ವೆಲ್ ಕೊರಿಬೇಕು. ಎಲ್ಲಾ ಕಡೆಗೂ ಬೋರ್ವೆಲ್ ಕೊರಿಲಿಕ್ಕೆ ಭೂಮಿಯಲ್ಲಿ ನೀರಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮಲ್ಲಿ ಅಷ್ಟು ಮಳೆ ಬರ್ತದೆ, ಅಂತರ್ಜಲ ಮಳೆ ಬರ್ಬೋದು, ಆದ್ರೆ ಭೂಮಿಯೊಳಗೆ ನಾವು ಜಲದ ಕಣ್ಣುಗಳು, ವಾಟರ್ ಅಕ್ವಿಫರ್ ಅಂತ ಕಳಿತೀವಿ, ಜಲದ ಸ್ತರಗಳು ಇರಬೇಕು, ಅಲ್ಲಿ ವಾಟರ್ ಬಾಡಿ ಇರಬೇಕು ಭೂಮಿಯೊಳಗೆ. ಅಂದ್ರೆ ಅದಕ್ಕೆ ಮಣ್ಣು ಕಾರಣ, ಮಣ್ಣು ಕಾರಣ. ಭೂಮಿಯಲ್ಲಿ ಇರುವಂತಹ ಕಲ್ಲಿನ ಪದರಗಳು ಇದ್ರೆ ಮಾತ್ರ ನಿಮಗೆ ಅಂತರ್ಜಲ ಸಿಗ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಬೋರ್ವೆಲ್ ಕೊರಿಯುವಂಥದ್ದು ಕ್ರಿಯೆನೇ ಅಲ್ಲ. ಒಂದು ನಾವು ಈ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದ ಉತ್ತರ ಕನ್ನಡ, ಕಾರವಾರ, ನೀವು ಕೇರಳ ಎಲ್ಲೇ ಆಗಿರ್ಬೋದು, ಈ ಪ್ರದೇಶದಲ್ಲಿ ಇರುವಂತಹ ಭೂಮಿಯ ರಚನೆ ನೋಡಿದ್ರೆ ಮೇಲೆ ಮಣ್ಣಿನ ವಲಯ, ಅದ್ರ ಕೆಳಗೆ ಲ್ಯಾಟ್ರೈಟಿಕ್ ವಲಯ, ಅಲ್ಲಿಂದ ಕೆಳಗೆ ಕ್ಲೇ ಬೆಡ್ ಅಂತ ಹೇಳಿದೆ. ಕ್ಲೇ ಬೆಡ್ ಕೆಳಗೆಲ್ಲ ಗ್ರೆನೈಟ್ ಇದೆ. ನಿಮ್ಗೆ ಎಲ್ಲೂ ಅಂತರ್ಜಲದ ಪಾಕೆಟ್ಸೇ ಇಲ್ಲ, ಅಂದ್ರೆ ಜಲದ ದಿಂಬುಗಳು ಎಲ್ಲೂ ಇಲ್ಲ, ಅಕ್ವಿಫರೇ ಇಲ್ಲ, ಅಂಡರ್ ಗ್ರೌಂಡ್ ವಾಟರೇ ಇಲ್ಲ. ಸೀದಾ ಡೈರೆಕ್ಟ್ ಆಗಿ ಮೇಲೆ ಏನಾದ್ರೂ ನಿಮ್ಗೆ ಲೆಟ್ರೈಟ್ ಅಲ್ಲಿ ಸಿಕ್ಕರೆ ಒಂದು ಸ್ವಲ್ಪ ನೀರು ಸಿಗ್ಬೋದು. ಅದರ್ವೈಸ್ ಕೆಳಗಡೆ ಹೋದ್ರೆ ಗ್ರಾನೈಟ್ ಅಲ್ಲಿ ಏನಾದ್ರು ಸಿಕ್ಕರೆ ಪಾತಾಳಕ್ಕೆ. ಇಲ್ಲಿ 100ಕ್ಕೆ 75% ಹೆಚ್ಚು ಫೇಲ್ಯೂರ್ಸ್ ಆಗ್ಲಿಕ್ಕೆ ಕಾರಣ ನಮ್ಮ ಭೂಮಿಯಲ್ಲಿ ಅಂತರ್ಜಲವೇ ಇಲ್ಲ. ನೀವ್ ಹೇಳ್ಬೋದು ಕೋಲಾರದಲ್ಲಿ ಪಾಸ್ ಆಗುತ್ತಲ್ಲ, ಕೋಲಾರದ ಸ್ಟಾಟಾನೇ ಬೇರೆ, ಬೀದರಿನ ಕಲ್ಲಿನ ರಚನೆನೇ ಬೇರೆ, ಕರಾವಳಿಯ ಸ್ಟಾಟಾನೇ ಬೇರೆ. ಅದಕ್ಕೆ ನಮ್ಮ ಬಯಲ್ಸೀಮೆ ಜನಗಳಲ್ಲಿ ಸಹ ಒಂದು ತಪ್ಪು ಕಲ್ಪನೆಗಳಿರ್ತದೆ. ಸರ್, ನಮ್ಮ ಗುಲ್ಬರ್ಗದಲ್ಲಿ ಬರೀ 600 ಮಿಲಿಮೀಟರ್ ಮಳೆ ಬರ್ತದೆ, ಮಂಗಳೂರಲ್ಲಿ 4000 ಮಿಲಿಮೀಟರ್ ಮಳೆ ಬರ್ತದೆ, ಅಲ್ಲಿ ಜಿಯಾಲಜಿಸ್ಟೇ ಬೇಕಿಲ್ಲ, ಎಲ್ಲಿ ಕೊರೆದು ನೀರು ಬರುತ್ತೆ ಅನ್ನೋ ಒಂದು ಕಲ್ಪನೆಗಳಿದೆ. ಖಂಡಿತ ಅದು ತಪ್ಪು. ಮತ್ತೆ ನಮ್ಮ ಬಯಲ್ಸೀಮೆ ಜನಗಳಲ್ಲಿ ಇನ್ನೊಂದು ಕಲ್ಪನೆ ಇದೆ. ನಾವು ಅಂತರ್ಜಲ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರದಲ್ಲಿದ್ವಿ, ನಾವು 2500-3000 ಅಡಿ ಎತ್ತರದಲ್ಲಿದ್ವಿ, 3000 ಅಡಿ ಬೋರ್ವೆಲ್ ಕೊರೆದ್ರೆ ನೀರು ಬರುತ್ತೆ ಅನ್ನೋ ಕಲ್ಪನೆಗಳಿದೆ. ಅದಕ್ಕೆ ನಾನು ಹೇಳಿದೆ, ಒಂದು ಉದಾಹರಣೆಗಳು ಕೊಡ್ತೀನಿ ನಾನು. ಉದಾಹರಣೆಗೆ ಉಡುಪಿ ಕೃಷ್ಣ ಮಠ ಇದೆಯಲ್ಲ, ಇದು ಬಹಳ ಸಹಜವಾದದ್ದು. ಇದು ಬಯಲು ಸೀಮೆ ಅಲ್ಲ ಸರ್, ಇದು ಈ ಕಡೆ ಭಾಗದ ಜನರಲ್ಲೂ ಕೇಳಿದ್ರು ಇದೇ ಪ್ರಶ್ನೆ, ಇದು ಹೌದಲ್ವಾ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಉಡುಪಿಯ ಕೃಷ್ಣ ಮಠ ಉಂಟಲ್ಲ, ಕೃಷ್ಣ ಮಠ ಸಮುದ್ರ ಮಠದಿಂದ ಕೇವಲ 25 ಮೀಟರ್ ಎತ್ತರ ಇದೆ. ಕೇವಲ 25 ಮೀಟರ್, 25 ಮೀಟರ್ಸ್ ಅಷ್ಟೇ. ಹಾಗಾದ್ರೆ ಕೃಷ್ಣ ಮಠದ ಮುಂದೆ ನಾವು ಬೋರ್ವೆಲ್ ಹಾಕಿದ್ರೆ ನೀರು ಸಿಕ್ಕತ್ತಾ ಅಂತ ಪ್ರಶ್ನೆ ಕೇಳಿದೆ. ಸರ್, ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಕೃಷ್ಣ ಮಠದ ಮುಂದೆ ಬೋರ್ವೆಲ್ ಹಾಕಿದ್ರೆ ಅರ್ಧ ಇಂಚ್ ನೀರು ಬಂದಿದೆ. ಅಂದ್ರೆ ಖಂಡಿತ ಕರಾವಳಿ ಪಕ್ಕದಲ್ಲಿ ಸಮುದ್ರ ಇದ್ರೂ ಸಹ ಅಂತರ್ಜಲ ಇಲ್ಲಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಈ ಪ್ರದೇಶದಲ್ಲಿ ಫಸ್ಟ್ ಆಫ್ ಆಲ್ ಬೋರ್ವೆಲ್ಗಳನ್ನ ನಾವು ಪ್ರೀತಿ ಮಾಡದೆ ಬೇಡ. ಬೋರ್ವೆಲ್ ಫಿಟ್ಟೇ ಇಲ್ಲ. ಯಾರೋ ಅಪಾರ್ಟ್ಮೆಂಟ್ಗೆ ಹಾಕಿರ್ಬೋದು, ಒಂದು 100ಕ್ಕೆ 25% ಸಕ್ಸಸ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಹಾಗಾಗಿ ಬೋರ್ವೆಲ್ ಕೊರೆಯುವ ಕ್ರಮ ತಪ್ಪು. ಬೋರ್ವೆಲ್ ಕೊರೆಸಲೇಬೇಕಾದ್ರೆ ಒಂದು ವೈಜ್ಞಾನಿಕವಾಗಿ ಜಲ ಇದೆಯೇ ಇಲ್ಲ ಅಂತ ನೋಡಿ ಪತ್ತೆ ಮಾಡಿ ಇದ್ರೆ ಮಾತ್ರ ಬೋರ್ವೆಲ್ ಪ್ರಯತ್ನ ಮಾಡುವಂಥದ್ದು ಒಂದು ಎಚ್ಚರಿಕೆ ಗಂಟೆ. ಸೆಕೆಂಡ್ ಥಿಂಗ್, ಬೋರ್ವೆಲ್ ಕೊರೆಯುವಾಗ ಯಾವ ತರದಲ್ಲಿ ಇರಬೇಕು ಬೋರ್ವೆಲ್ಗಳ ಬಗ್ಗೆ, ಒಂದು ಬೋರ್ವೆಲ್ ಕೇಸಿಂಗ್ ಪೈಪಿನ ಗುಣಮಟ್ಟ, ಬೋರ್ವೆಲ್ ಕೊರೆಯತಕ್ಕಂಥ ಡ್ರಿಲ್ಲಿಂಗ್ ಟೆಕ್ನಾಲಜಿ ಏನು, ಇದನ್ನು ಸಹ ವೈಜ್ಞಾನಿಕವಾಗಿ ಹೋಗಬೇಕು. ಈ ಪ್ರದೇಶದಲ್ಲಿ ನಾನು ಕರಾವಳಿ, ಈ ಮಂಗಳೂರಿನ ಈ ಭಾಗದಲ್ಲಿ ನಾನು ಗಮನಿಸಿದಾಗೆ ಬೋರ್ವೆಲ್ ಕೊರೆಯುವಾಗ ಮೇಲೆ ಹಾಕುವಂತ ಕೇಸಿಂಗ್ ಪೈಪ್ ಅಂತ ಹೇಳ್ತೀವಿ, ಅಂದ್ರೆ ಬೋರ್ವೆಲ್ಗೆ ಒಂದು ಕವಚ ಅಂತ ಹೇಳ್ಬೋದು. ಆ ಕವಚ ಹಾಕುವಾಗ ಈ ಭಾಗದಲ್ಲಿ ಎಲ್ಲ MS ಪೈಪ್ ಹಾಕ್ತಾರೆ, ಅಂದ್ರೆ ಕಬ್ಬಿಣದ ತಗಡಿನ ಪೈಪ್ ಹಾಕ್ತಾರೆ. ಈ ಸಾಯಿಲ್ಗೆ ಅದು ಖಂಡಿತ ಫಿಟ್ ಅಲ್ಲ. ಅದು ಹಾಕೋದ್ರಿಂದ ಆ ಕಬ್ಬಿಣ ಕರಗಿ ಹೋಗಿ ನಮ್ಗೆ ಐರನ್ ಆಡ್ ಆಗ್ತಾ ಹೋಗ್ತದೆ. ಬಹಳ ಉದಾಹರಣೆಯಾಗಿ ನಮ್ಮ ಈ ಕಡೆಯವರು ವಾಹನಗಳನ್ನು ಪರ್ಚೇಸ್ ಮಾಡಿದ್ರೆ ಆ ಕಡೆ ಬಯಲು, ಯಾಕಂದ್ರೆ ಇಲ್ಲಿಯ ವಾಹನಗಳು ಬಹಳ ಬೇಗ ತುಕ್ಕು ಹಿಡಿಯುತ್ತದೆ ಒಂದು ಉದ್ದೇಶದಿಂದ. ಇಷ್ಟೆಲ್ಲ ಇದು ಇರುವಾಗಲೂ ನಾವು ಮತ್ತೆ ಕಬ್ಬಿಣದ ಹಾಕ್ತಾ ಹೋದ್ರೆ ಹೇಗಿರ್ತದೆ? ನಾವು ಬೋರ್ವೆಲ್ಗೆ 1 ಲಕ್ಷ ಖರ್ಚು ಮಾಡಿ ಕೇವಲ 10,000 ರೂಪಾಯಿ ಪೈಪನ್ನು ಹಾಕಿದ್ರೆ ಹೇಗೆ ರಕ್ಷಣೆ? ಹಾಗೆ ಹೇಳ್ತಾರೆ, ಬೋರ್ವೆಲ್ ಹತ್ರ ಏನಿದೆ ಅದೇ ಮಟೀರಿಯಲ್ ನಾವು ಯೂಸ್ ಮಾಡುವಂಥದ್ದು ಕ್ರಮ ಇದೆ. ಇಲ್ಲ, ನಾನು ಜಿನೈನ್ ಐಟಮೇ ಹಾಕಬೇಕು ಅನ್ನೋದಾದ್ರೆ GI ಪೈಪ್, ಗ್ಯಾಲ್ವನೈಸ್ಡ್ ಪೈಪ್ ಹಾಕಬೇಕು. ಗ್ಯಾಲ್ವನೈಸ್ಡ್ ಪೈಪ್ ಕಾಸ್ಟ್ಲಿ ಆಗಿರ್ತದೆ, ಆದ್ರೂ ಅದು ಬೆಟರ್. ಇಲ್ಲ ಸರ್, ಅದೆರಡು ಬೇಡ, ಬೇರೆ ಆಪ್ಷನ್ ಏನಂತಂದ್ರೆ ನಾವು PVC ಪೈಪ್ ಯೂಸ್ ಮಾಡಿ.
ಬ್ರಾಂಡೆಡ್ ಪೈಪ್ ಸಿಗುತ್ತದೆ ಎಲ್ಲ. ನೀವು ಹೇಳುವಂತದ್ದು ಈ ಭಾಗಕ್ಕೆ PVC ಪೈಪೇ ಹೆಚ್ಚು ಸೂಕ್ತ. ಅದರ ಬಗ್ಗೆ ನಾವು ಇದು ಮಾಡಬೇಕು. ಅದರ್ವೈಸ್ ನಮ್ಮ ಅಂತರ್ಜಲ ಸಹ ಇಲ್ಲಿ ಐರನ್ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊಳವೆ ಬಾವಿಯನ್ನು ಕೊರೆಯತಕ್ಕಂಥ ಪ್ರಯತ್ನ ಲಾಸ್ಟ್ ಆಪ್ಷನ್ ಅದು ಮಾಡಬೇಕು. ಅದರಲ್ಲೂ ಎಷ್ಟು ಮೀಟರ್ ಅಂತ ಹೇಳಿದ್ರಿ? ನಾನು ಹೇಳುದು ಈ ಭಾಗದಲ್ಲಿ ನನ್ನ ಪ್ರಕಾರ ಮೇಲ್ಮಟ್ಟದಲ್ಲಿ ಇರುವಂತಹ ನೀರು ಮಾತ್ರ ತೆಗಿಬೇಕು. ಅಂದ್ರೆ ನನ್ನ ಪ್ರಕಾರ 30ರಿಂದ 40 ಮೀಟರ್ಗಿಂತಲೂ ಜಾಸ್ತಿ ಬೋರ್ವೆಲ್ ಹಾಕೋದು ಸೂಕ್ತವಲ್ವೇ ಅಲ್ಲ. ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ 1000 ಫೀಟ್ ಕ್ರಾಸ್ ಮಾಡ್ತಾ ಇದ್ದಾರೆ. ಉಡುಪಿಯ ಕಲ್ಯಾಣಪುರ ಆ ಭಾಗದಲ್ಲಿ ರಸ್ತೆ ಬದಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಂತರ್ಜಲ ಇಲ್ಲದೇ ಇದ್ರೂ ಬೋರ್ವೆಲ್ ಕೊರೆಯೋ ಕೆಲಸ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಸಹ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೂ 4-5 ಬೋರ್ವೆಲ್ಸ್ ಕೊರಿತಕ್ಕಂಥ ಕ್ರಮ ಇದೆ. ಈ ತರ ಬೋರ್ವೆಲ್ಗಳನ್ನ ಕೊರೆದು ಅಂತರ್ಜಲ ಅಲ್ಲ ನಾಡ್ದು ಫಾಸಿಲ್ ವಾಟರ್ ತೆಗಿತಾ ಇದೀರಿ ಅಂತ. ಅದು ನೀರಲ್ಲ, ಪಳೆಯುಳಿಕೆಗಳ ನೀರನ್ನು ತೆಗೆಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ ಈ ನೀರು ಎಲ್ಲಾ ಪದರಗಳನ್ನು ದಾಟಿ ಕೊನೆ ಇರುವಂತ ನೀರಲ್ಲ, ಅದು ಆಕ್ಚುಲಿ ಯೋಗ್ಯವಾದ ನೀರಲ್ಲ. ಅದು ಯೋಗ್ಯವಾದ ನೀರು ಮತ್ತೆ ಅಲ್ಲೇ ಇರ್ಬೇಕು ಆಕ್ಚುಲಿ. ಮತ್ತೆ ಅದು ನೀರದ್ದು ಅದು ಇರಬೇಕು. ಅಂತ ನೀರನ್ನು ತೆಗಿತಕ್ಕಂಥ ಕ್ರಮ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿರೋದು ಎರಡನೇ ವಿಷಯ. ಆದ್ರೆ ಮುಂದಿನ ದಿನಗಳಲ್ಲಿ ಜಲದ ಮಟ್ಟವೆಲ್ಲ ಖಾಲಿಯಾಗಿ ಸಿಹಿ ನೀರಿನ ಜಲಮೂಲಗಳು ಖಾಲಿ ಆದ್ಮೇಲೆ ಸಮುದ್ರದ ಪಕ್ಕದಲ್ಲೇ ನಾವು ಇರೋದ್ರಿಂದ ಸಮುದ್ರದ ನೀರು ಹುಡುಕ್ತಾ ಇದೆ ಜಾಗ. ಎಲ್ಲಾದ್ರೂ ಪದರಗಳು ಸಿಕ್ಕರೆ ಸಾಕು ನಾನು ಈಚೆ ಬರಬೇಕು ಅಂತ ಕಾಯ್ತಾ ಇರ್ತದೆ. ಮುಂದೆ ಒಂದು ದಿನ ಈ ತಮಿಳುನಾಡಿನಲ್ಲಿ ಚೆನ್ನೈ ಏನು ಪ್ರಾಂತ್ಯದಲ್ಲಿ ಆಗಿದೆಯಲ್ಲ, ಅದೇ ತರದ ಪರಿಸ್ಥಿತಿ ಇಲ್ಲೂ ಸಹ ಬರುವಂತ ಅವಕಾಶಗಳು ತುಂಬಾ ಇದೆ. ಈಗ ಆಲ್ರೆಡಿ ಆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಇಲ್ಲಿಯ ಜನಗಳು. ಒಮ್ಮೆ ನಾವು ಬಾವಿ ಖಾಲಿ ಆಯ್ತು, ಬೋರ್ವೆಲ್ ನೀರು ಖಾಲಿ ಆಯ್ತು ಅಂತಂದ್ರೆ ಸಮುದ್ರದ ನೀರು ನಮ್ಮ ಅಂತರ್ಜಲದ ಮೂಲಗಳೆಲ್ಲ ಬಂದು ಜಲದ ಮೂಲಗಳೆಲ್ಲ ಇದಾದ್ರೆ ಕಂಪ್ಲೀಟ್ ಅಂತರ್ಜಲವೆಲ್ಲ ಸಹ ಉಪ್ಪು ನೀರಾಗುವಂತಹ ಸಾಧ್ಯತೆಗಳು ತುಂಬಾ. ಇದಕ್ಕೆ ಬಹಳ ಸ್ಪಷ್ಟ ಉದಾಹರಣೆಗಾಗಿ ನಮ್ಮ ಕರಾವಳಿಯ ಬಹುತೇಕ ನದಿ ವಲಯಗಳಲ್ಲಿ ಇರುವ ಬಹುಶಃ 10-15 ಕಿಲೋಮೀಟರ್, ಬಹುಶಃ 10 ಕಿಲೋಮೀಟರ್ ವರೆಗೂ ಕೂಡ ಅಲ್ಲಿ ಸಿಹಿ ನೀರಲ್ಲಿ ನಾವು ಹಿಂದೆ ಈಜ್ತಾ ಇದ್ದು ಅಂತ ಹೇಳ್ತಾರೆ. ಆದ್ರೆ ಈಗ 15-20 ಕಿಲೋಮೀಟರ್ ಆ ಕಡೆಗೂ ಕೂಡ ಉಪ್ಪು ನೀರು ಬಂದುಬಿಟ್ಟಿದೆ ಅಂತ. ಬಾವಿಯಲ್ಲೂ ಕೂಡ ಉಪ್ಪು ನೀರು ಇದೆ, ಯಾರೂ ಕೂಡ ಅಲ್ಲಿ ನೀರು ಇಳಿತಾ ಇಲ್ಲ. ಅಷ್ಟೊಂದೊಂದು ರೀತಿಯ ತ್ಯಾಜ್ಯದ ತರ ಅದು ಅದರ ಉಪ್ಪು ನೀರಿನ ಅಂಶಗಳು ಕಾಣ್ತಾ ಇದೆ. ಅಲ್ಲಿಯ ಮಣ್ಣುಗಳು ಕೂಡ ಅದೇ ರೀತಿಯಾದಂತ ತಿರುಗ್ತಾ ಇದೆ. ಬಹುಶಃ ನಾನು ಗಮನಿಸಿದೆ. ನಾನು ಬೈಕಂಪಾಡಿ ಇದೆಯಲ್ಲ, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯುಬಿ ಅಂತ ಕಿಂಗ್ ಫಿಶರ್ ಫ್ಯಾಕ್ಟರಿ ಇದೆ. ಅವ್ರ ಫ್ಯಾಕ್ಟರಿಲಿ ಸಹ ನೀರಿನ ಸಮಸ್ಯೆ. ಅವ್ರು ಎಲ್ಲಿ ಬೋರ್ವೆಲ್ ಕೊಡೋದು ನೀರು ಸಿಕ್ಕತ್ತೆ, ಎಲ್ಲ ಯಾವುದೇ ನೀರು ತಗೊಂಡ್ರು ಅದು ಯಾವುದಕ್ಕೂ ಫಿಟ್ ಇಲ್ಲ ಅಂತದ ನೀರು. ಮತ್ತೆ KMC ಹಾಸ್ಪಿಟಲ್ ಹಿಂಭಾಗದಲ್ಲಿ ಅಥಾವರದಲ್ಲಿ ಟೆಲಿಕಾಂ ಕೋಆಪರೇಟಿವ್ ಒಂದು ಬಿಲ್ಡಿಂಗ್ ಇದೆ. ಅವರಲ್ಲಿ 6000 ppm ಇದೆ ಹಾರ್ಡ್ನೆಸ್. 6000. ನಮ್ಮ ಬಯಲುಸೀಮೆಯಲ್ಲಿ ನಾವು 500 ppmಗೆ ನಾವು ಹಾರಿಬಲ್ ಅಂತೀವಿ. ಇಲ್ಲಿ 6000 ppm ಇರುವಂತ ನೀರು ಕುಡಿತಾ ಇದೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಏನಾಗ್ತಾ ಇದೆ. ಒಮ್ಮೆ ಅಷ್ಟು ಪ್ರಮಾಣದಲ್ಲಾದ್ರೆ ಇದು ಇರ್ರಿಪೇರಬಲ್, ಯಾರಿಂದಲೂ ಸರಿಪಡಿಸಲಿಕ್ಕೆ ಸಾಧ್ಯತೆ ಇಲ್ಲದೆ ಇರುವಂತಹ ಅಂತರ್ಜಲ ಆಗ್ತಾ ಇದೆ. ಹಾಗಾಗಿ ನಾವು ಮೇಲ್ಮಟ್ಟದ ನೀರು ಖಾಲಿ ಮಾಡಿ ಅಂತರ್ಜಲವನ್ನು ಲಗ್ಗೆ ಹಾಕಿ ನೀರನ್ನು ಖಾಲಿ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಒಂದಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನ ಜಿಲ್ಲಾಡಳಿತ ಮತ್ತೆ ನಾಗರಿಕರ ಒಂದು ಸೊಸೈಟಿಯಿಂದ ನಾವು ತಗೊಳ್ಳುವಂತ ತುರ್ತು ಅವಶ್ಯಕತೆಗಳು ಬಂದಿದೆ. ಇಲ್ಲಿ ನಾವು ನನ್ನ ಸೈಟಲ್ಲಿ ನನ್ನ ನಾನು ಬೋರ್ವೆಲ್ ಕೊರಿತೀನಿ, ನನ್ನ ಸೆಕೆಂಡ್ರಿ. ನಮಗೆ ಇಲ್ಲಿ 4000 ಮಿಲಿಮೀಟರ್ ಮಳೆ ಬಂದು ಬೋರ್ವೆಲ್ ಯಾಕೆ ಆಗ್ತೀರಿ ಅಂತ ನನ್ನ ಪ್ರಶ್ನೆ. ಸ್ಟೋರೇಜ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ. ಸರ್, ಹಾಗಿದ್ರೆ ತಾವು ಈಗ ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದೀರಿ, ಬೋರ್ವೆಲ್ ಫೇಲರ್ಗಳೇನಿದ್ದಾವೆ ಅದು ಹೇಗೆ ಮಾಡಬೇಕು ಅಂತ. ತಾವೇನು ಸಲಹೆ ಮಾಡ್ತಾ ಇದ್ದೀರಿ ಅವರಿಗೆ? ಯಾವ ರೀತಿಯಲ್ಲಿ ಯಾವ್ದು ಅವ್ರನ್ನ ಮತ್ತೆ ಯಾವುದು? ನಾನು ಹೇಳುದು ಇಲ್ಲಿ ಫಸ್ಟ್ ಕ್ರಮಗಳು ಏನಂತಂದ್ರೆ ನಮಗೆ ಬೀಳುವಂತ ಮಳೆ ಈ ಪ್ರದೇಶದಲ್ಲಿ 2,500-3,000-4 ಸಾವಿರ ಮಿಲಿಮೀಟರ್ ಮಳೆ ಬರುವಂತ ಪ್ರದೇಶದಲ್ಲಿ ಒಂದು ಕೃಷಿ ಭೂಮಿ ಆಗಿರ್ಬೋದು, ಒಂದು ಕೃಷಿ ಭೂಮಿ 1 ಎಕರೆ ಇರುವಂತ ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ನಾವು ಮಳೆ ನೀರು ಕೊಯ್ಲು ರೈನ್ ಹಾರ್ವೆಸ್ಟಿಂಗ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ದೆ ಆದರೆ ನಾವು ಕೋಟ್ಯಾಂತರ ಲೀಟರ್ ನೀರನ್ನು 1 ಎಕರೆ ಸಂಗ್ರಹಣೆ ಮಾಡ್ಬೋದು. ಒಂದು ಸಣ್ಣ ಲೆಕ್ಕಾಚಾರ ಕೊಡ್ತೀನಿ ನಾನು. ಎಷ್ಟು ಮಳೆ ಬಂದರೆ ಎಷ್ಟು ಲೀಟರ್ ನೀರು ಸಿಗುತ್ತೆ ಅಂತ. 1 ಚದರ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಂದರೆ 1 ಲೀಟರ್ ನೀರು ಸಿಗುತ್ತೆ. ಆ ಥರ ಲೆಕ್ಕಾಚಾರದಲ್ಲಿ ನಾವು ಕೋಟ್ಯಾಂತರ ಲೀಟರ್ ನೀರು ಬರುವಾಗ ಅದನ್ನು ಕೃಷಿ ಭೂಮಿಯಲ್ಲಿ ನಾವು ಕೃಷಿ ಹೊಂಡಗಳನ್ನು ಮಾಡ್ಕೋಬೋದು, ಜಿಯೋ ಮೆಂಬ್ರೇನ್ ಟ್ಯಾಂಕ್ಸ್ ಮಾಡ್ಕೊಬೋದು, ಬಾವಿಗಳಿಗೆ ಮರುಪೂರ್ಣ ಮಾಡ್ಬೋದು, ಕೆರೆ ಕಟ್ಟೆ ಕಲ್ಯಾಣಿಗಳು ಮಾಡ್ಕೋಬೋದು, ಅಂತರ್ಜಲಕ್ಕೂ ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಮಾಡ್ಕೋಬಹುದು. ನಾನು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಕೆಲಸಗಳು ಇದು ಮಾಡಿದ್ದೆ ಆದರೆ ಖಂಡಿತ ನನ್ನ ಪ್ರಕಾರ ಇಲ್ಲಿ ಬೋರ್ವೆಲ್ ಹಾಕುವಂಥ ಸಂದರ್ಭ ಬರದೇ ಇಲ್ಲ. ಉದಾಹರಣೆಗೆ ನಾನು ಇದೊಂದು SKS ಪ್ಲಾನೆಟ್ ಅಂತ ಹೇಳಿ ಅವರಲ್ಲಿ ನಾವು ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ದೆ. ನಾವು KPT ಹತ್ರ ಅವರು 5 ಎಕರೆ ಜಾಗದಲ್ಲಿ ಜಸ್ಟ್ 10% ಮಾತ್ರ ಬಿಲ್ಡಿಂಗ್ ಕಟ್ಟಿದ್ದಾರೆ. 2 ಬಾವಿ, 2 ಬೋರ್ವೆಲ್, ಮತ್ತೆ ಮರುಪೂರ್ಣ ಮತ್ತೆ ರೀಸೈಕ್ಲಿಂಗ್. ಅವ್ರಿಗೆ ನೀರಿನ ಸಮಸ್ಯೆ ಇಲ್ದಂಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆತರ ಇಂತ ಒಂದೆರಡಲ್ಲ, ಈ ತರ ಸುಮಾರು ಕೇಸ್ ಸ್ಟಡೀಸ್ ಇಲ್ಲಿದೆ. ನಾವು ಎಲ್ಲರೂ ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಕಾರ್ಪೊರೇಷನ್ ಗುಡ್ ಬೈ ಹೇಳ್ಬೋದು, ನಿಮ್ ನೀರೇ ನಮಗೆ ಬೇಡ ಅಂತ. ಅಂದ್ರೆ ಬರುವ ಮಳೆಯನ್ನೇ ನಾವು ಇಟ್ಟುಕೊಂಡು ಅದೇ ನೀರನ್ನು ವರ್ಷ ಇಡೀ ಕಾರ್ಪೊರೇಷನ್ ಅವ್ರು ಕೊಡುವಂತ ನೀರ್ನ ಕ್ಲೋರಿನೇಟೆಡ್ ವಾಟರ್ ಅದಲ್ಲ, ಅದೇನು ಶುದ್ಧ ನೀರಲ್ಲ. ಅದು ನಮ್ಗೇನು ನಂಬಿಕೆ ಇದೆ ಅದ್ರ ಮೇಲೆ. ಖಂಡಿತ ರೈನ್ ವಾಟರ್ ಅದರಿಂದ ದಿ ಬೆಸ್ಟ್ ಸೋರ್ಸ್ ಅದು. ಹಂಗಾಗಿ ಯಾವುದೇ ಜಲಮೂಲಗಳ ಅವಶ್ಯಕತೆ ಇಲ್ಲದಂಗೆ ಬರೀ ಮಳೆ ನೀರೊಳಗೆ ನಾವು ಇಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ನಮ್ಮ ನೀರು ಬೀಳುವಂತ ಮಳೆ ನೀರ್ಲಿ
10% ಸಾಕು, ಇನ್ನು 90% ಮತ್ತೆ ಸಮುದ್ರಕ್ಕೆ ಕಳಿಸ್ಬೋದು. ನಮ್ಮ ನೀರು ಎಲ್ಲದನ್ನು ನಾವು ಇಲ್ಲಿ ಸ್ಟೋರೇಜ್ ಮಾಡುವಂತ ಅವಶ್ಯಕತೆ ಅಷ್ಟು ರೈನ್ಫಾಲ್ ಇದೆ. ನಾವು ಬಯಲು ಸೀಮೆಗಳಲ್ಲೇ ಮಾಡಿ ತೋರಿಸಿದೀವಿ. ಗುಲ್ಬರ್ಗ, ಬಿಜಾಪುರ ಅಂತ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ 500 ಮಿಲಿಮೀಟರ್ ಮಳೆ, 500 ಮಿಲಿಮೀಟರ್ ರೈನ್ ಹಾರ್ವೆಸ್ಟಿಂಗ್ ಮಾಡಿ ಮತ್ತೆ ಹೆಚ್ಚುವರಿಂದ ಮತ್ತೆ ಅವರು ಹಳ್ಳಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಸರ್, ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಎನ್ ಜೆ ದೇವರಾಜ್ ರೆಡ್ಡಿ ಅವರು ಅಂತರ್ಜಲ ತಜ್ಞರು, ಜಲಮರುಪೂರ್ಣ ತಜ್ಞರು ಕೂಡ ಆಗಿದ್ದಾರೆ. ಈಗಾಗಲೇ ನಾವು ಒಂದಷ್ಟು ವಿಚಾರಗಳ ಬಗೆಗೆ ಮಾತಾಡ್ತಿದ್ದೆವು. ಸರಿ, ಮುಂದೆ ಅಂದರೆ ಇಷ್ಟೆಲ್ಲ ಆದರೆ ನೀವು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ನೀರಿನ ಅಂಶ ಇದೆ. ಮಳೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಬೋರ್ವೆಲ್ಗಳನ್ನು ಇಟ್ಟುಕೊಂಡು, ಬಾವಿಗಳನ್ನು ಇಟ್ಟುಕೊಂಡು ನಾವು ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು. ಇತ್ತೀಚೆಗೆ ಆಗ್ತಾ ಇರುವಂಥ ಒಂದಷ್ಟು ಡೆವಲಪ್ಮೆಂಟ್ಗಳು ಅಂದರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಕೂಡ ಇದಿರಬಹುದು. ಅದರ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಒಂದು ಕಡೆಯಲ್ಲಿ ಜನ ಇಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಮಾಡಬೇಡಿ ಅಂತ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜನ ಎತ್ತಿನಹೊಳೆ ಯೋಜನೆಯ ಮೂಲಕ ನಮಗೆ ನೀರು ಬರಬೇಕು ಅಂತ ಹೇಳ್ತಾರೆ. ಅವರ ಅನಿವಾರ್ಯತೆಗಳು, ಅವರ ಕುಡಿಯುವ ನೀರಿನ ಸಮಸ್ಯೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿಯ ಪರಿಸರ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ. ಈ ಸಮಸ್ಯೆ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ಒಂದು ಹೇಳುವಂಥದ್ದು ಏನಂತಂದ್ರೆ, ಇಡೀ ನಮ್ಮ ರಾಜ್ಯ ಒಂದು ಕರ್ನಾಟಕ ಒಂದೇ ಅನ್ನೋದು ಭಾವನೆಯಿಂದ ನಾವು ನೋಡಿದರೆ ರಾಜ್ಯದಲ್ಲಿ ಬೇರೆ ಬೇರೆ ತರ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ 3000 ಅಡಿಗೆ ಹೋಗಿದ್ದಾರೆ. ಅಂತರ್ಜಲನೂ ಇಲ್ಲ, ಮತ್ತೆ ಫ್ಲೋರೈಡ್ ವಾಟರ್ ಅಲ್ಲಿ ತುಂಬಾ ಒಂದು ಸಮಸ್ಯೆಗಳಿದೆ. ಮತ್ತೆ ರೈನ್ ಫಾಲ್ಸ್ ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಅಲ್ಲಿ 100 ವರ್ಷದಲ್ಲಿ 40 ವರ್ಷ ಮಳೆ, 60 ವರ್ಷ ಬರಗಾಲ ಇದೆ. ಅಂತರ್ಜಲವೂ ಇಲ್ಲ, ಕುಡಿಯೋ ನೀರಿಲ್ಲ ಅಂತ ಒಂದು ಸಮಸ್ಯೆಗಳಿರುವಾಗ ಫ್ಲೋರೈಡ್ ವಾಟರ್ ಅಂತ ಅನ್ನೋದು ಅದು ಮಣ್ಣಿನ ಇದರಿಂದ ಬರೋದು ಸರ್? ಅದು ಏನು? ಈ ಫ್ಲೋರೈಡ್ ವಾಟರ್ ಅಂತ ನಾವು ಕಾಮನ್ ಆಗಿ ಬಳಸ್ತಾ ಇದೀವಿ. ಕೊಳವೆ ಬಾವಿ ನೀರಿನಲ್ಲಿ ಮಾತ್ರ ಫ್ಲೋರೈಡ್ ಅಂಶ ಬರಲಿಕ್ಕೆ ಸಾಧ್ಯ, ಬಾವಿಗಳಲ್ಲಿ ಬರೋದಿಲ್ಲ. ನದಿ ನೀರುಗಳಲ್ಲಿ ಫ್ಲೋರೈಡ್ ಅಂಶ ಬರೋದಿಲ್ಲ. ಕಲ್ಲಿನಲ್ಲಿ ಬರುವಂತ ನೀರಿನಲ್ಲಿ ಕಲ್ಲು ಕರಗಿ ಕಲ್ಲಲ್ಲಿ ಇರುವಂತಹ ಅಂಶಗಳು ಬರೋದಕ್ಕೆ ಫ್ಲೋರೈಡ್ ಅಂತ. ನೀರನ್ನು ನೋಡುವಾಗ ಯಾವುದೇ ನೀರು, ನಮ್ಮ ಬಾಟ್ಲ್ ವಾಟರ್ ಆಗ್ಬೋದು, ನಿಮ್ಮ ಗಂಗಾ ಆಗ್ಬೋದು, ತುಂಗಾ ನೀರಾಗ್ಬೋದು, ವರದಾ ನೀರಾಗ್ಬೋದು, ಆ ನೀರನ್ನು ತಗೊಂಡೋಗಿ ನೀರಿನಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ನೀರಿನಲ್ಲಿ ಏನೆಲ್ಲ ಇರಬೇಕು ಅಂತ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಫ್ಲೋರೈಡ್, ನೈಟ್ರೇಟ್ ಈ ತರ ಪ್ಯಾರಾಮೀಟರ್ಸ್ ನಾವು ನೋಡ್ತೀವಿ. ಎಲ್ಲದೂ ಸಮಪ್ರಮಾಣದಲ್ಲಿದ್ರೆ ಮಾತ್ರ ಅದು ಪರಿಶುದ್ಧವಾದ ಗಂಗಾ ಜಲ ಅಂತ ಹೇಳ್ಬೋದು. ಆದ್ರೆ ನಮ್ಮ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ, ಬಯಲುಸೀಮೆ ಜಿಲ್ಲೆಗಳಲ್ಲಿ ಫ್ಲೋರೈಡ್ ಇರುವಂತಹ ಪ್ರಮಾಣ ಮಿತಿ ಮೀರಿದೆ. ಫ್ಲೋರೈಡ್ ನಮ್ಮ ಆರೋಗ್ಯಕ್ಕೆ ಬೇಕೇ ಬೇಕು. ನಮ್ಮ ನೀರಿನಲ್ಲಿ ಫ್ಲೋರೈಡ್ ಇದ್ರೆ ಮಾತ್ರ ನಮ್ಮ ಹೆಲ್ತಿ ಆಗಿರ್ಲಿಕ್ಕೆ ಸಾಧ್ಯ. ಮಿನಿಮಮ್ 0.5 ppm ಇರಲೇಬೇಕು ಫ್ಲೋರೈಡ್ ನೀರಿನಲ್ಲಿ. 1 ಲೀಟರ್ ನೀರಿನಲ್ಲಿ 0.5 ಮಿಲಿಗ್ರಾಮ್ಸ್ ಪರ್ ಲೀಟರ್ ಇರಬೇಕು. ಈ ದಕ್ಷಿಣ ಕನ್ನಡದಲ್ಲಿ ಇದೆ, ಆದ್ರೆ ಇಲ್ಲಿ ಕಡಿಮೆ ಇದೆ. ಅಲ್ಲಿ ಈ ಭಾಗದಲ್ಲಿ ಫ್ಲೋರೈಡ್ ತುಂಬಾ ಕಡಿಮೆ ಇದೆ. ಅದಕ್ಕೆ ಡಾಕ್ಟರ್ಸ್ ಇಲ್ಲಿ ಏನ್ ಮಾಡ್ತಾರೆ, ಫ್ಲೋರೈಡ್ ಟೂತ್ ಪೇಸ್ಟ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದೇ ಆ ಹ್ಯಾಬಿಟ್ ನಾವು ತಗೊಂಡೋಗಿ ಬಯಲುಸೀಮೆ ಜಿಲ್ಲೆಯವರು ಫ್ಲೋರೈಡ್ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ. ಅವ್ರ ನೀರಿನಲ್ಲಿ ಫ್ಲೋರೈಡ್ 4 ಮಿಲಿಗ್ರಾಮ್ ಇದೆ, ಪ್ಲಸ್ ಇದೊಂದು ಪೇಸ್ಟ್ ಮತ್ತೆ ಆಡ್ ಮಾಡ್ತಿದ್ದಾರೆ. ಅಂದ್ರೆ ನಮಗೆ ಇದ್ರ ಬಗ್ಗೆ ಮನವರಿಕೆ ಇಲ್ದಿರ, ಅಂದ್ರೆ ಫ್ಲೋರೈಡ್ ಕಾನ್ಸಂಟ್ರೇಷನ್ 5 ಮಿಲಿಗ್ರಾಮ್ 6 ಮಿಲಿಗ್ರಾಮ್ಸ್ ಎಲ್ಲ ಪರ್ ಲೀಟರ್ ಇರೋದ್ರಿಂದ ಫ್ಲೋರೈಡ್ ಅಂಶ ಜಾಸ್ತಿ ಆದ್ಮೇಲೆ ಏನಾಗ್ತಂದ್ರೆ ಅದು ನಮಗೆ ಕ್ಯಾಲ್ಸಿಯಂ, ಮೂಳೆಗಳಲ್ಲಿ ಇರುವಂತಹ ಕ್ಯಾಲ್ಸಿಯಂ ಹೋಗಿ ಅದು ಡಿಪಾಸಿಟ್ ಆಗಿ ಆ ಮೂಳೆಗಳೆಲ್ಲ ಇನ್ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸ್ಕೆಲಿಟಲ್ ಫ್ಲೋರೋಸಿಸ್ ಅಂತ ಹೇಳ್ತೀವಿ. ಮತ್ತೆ ಡೆಂಟಲ್ ಫ್ಲೋರೋಸಿಸ್ ಅಂತ ನಿಮ್ಮ ಬಯಲುಸೀಮೆ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ಸರಿ ನಗುವಾಗ ಅವರ ಇಡೀ ಅಲ್ಲಿನ ಚಿತ್ರ ಹಳದಿ ಬಣ್ಣಕ್ಕೆ ಬಂದಿರ್ತದೆ. ಇದು ಫ್ಲೋರೋಸಿಸ್ ನ ಲಕ್ಷಣ. ಅದು ಎಷ್ಟು ಪ್ರಮಾಣದಲ್ಲಿ ಆಗ್ತದೆ, ಈಗ ಕೂದಲು ಉದುರಕ್ಕೆ ನಮ್ಮ ಅದೆಲ್ಲ ಸ್ಕೆಲಿಟಲ್ ಆದ್ಮೇಲೆ ನಾನ್ ಸ್ಕೆಲಿಟಲ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಬುದ್ಧಿ ಭ್ರಮಣೆ, ಮಂದ ಆಗೋದು, ಸ್ಕಿನ್ ಇಂದ ಎಲ್ಲದಕ್ಕೂ ಅದು ಕಾರಣ ಆಗ್ತದೆ. ಇದೆಲ್ಲ ಕೊನೆಗೆ ಯಾವ ಸ್ಟೇಜ್ ವರೆಗೂ ಹೋಗಿದೆ ಅಂತಂದ್ರೆ, ಬಯಲುಸೀಮೆ ಜಿಲ್ಲೆಗಳಲ್ಲಿ ಈಗ ಹುಟ್ಟುವಂತಹ ಮಗುಗೂ ಸಹ ಫ್ಲೋರೈಡ್ ಬರ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ, ತಾಯಿಯ ಎದೆ ಹಾಲಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದಷ್ಟು ನೀರಿನ ಸಮಸ್ಯೆಗಳಿದೆ. ಹಾಗಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ಯೋಜನೆಯನ್ನ ಜಸ್ಟಿಫೈ ಮಾಡ್ಕೊಂತಿಲ್ಲ. ಅಂದ್ರೆ ಅವ್ರಿಗೊಂದಷ್ಟು ನೀರಿನ ಅವಶ್ಯಕತೆ ಇದೆ. ನೀರನ್ನ ಯಾವುದೇ ನೀರುಗಳನ್ನ ಬಳಸುವಾಗ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಪರಿಸರಕ್ಕೆ ಡ್ಯಾಮೇಜ್ ಮಾಡಿ ನೀರು ಕುಡಿಯುವಂತ ಸಂದರ್ಭ ಬರೋದಿಲ್ಲ. ಅದನ್ನ ವೈಜ್ಞಾನಿಕವಾಗಿ ಮಾಡಿ ಎಷ್ಟು ಬೇಕೋ ಅವಶ್ಯಕತೆಗೆ ಎಷ್ಟು ಬಳಸ್ಕೊಂಡ್ರೆ ಖಂಡಿತ ಈ ಯೋಜನೆ ಪೂರಕವಾಗಿ ಆಗ್ಬೋದು. ಯಾಕಂದ್ರೆ ನಾನು ಬಯಲುಸೀಮೆ ಸಾಕಷ್ಟು ಯೋಜನೆಗಳನ್ನ ನೋಡ್ತಾ ಇದ್ದೀನಿ. ಉದಾಹರಣೆಗೆ ಜಿಂದಾಲ್ ಅಂತ ಹೇಳಿ ಒಂದು ಸ್ಟೀಲ್ ಪ್ಲಾಂಟ್ ಇದೆ. ಅವರು ಆಲ್ಮಟ್ಟಿಯಿಂದ ನೀರನ್ನು ಕೊಂಡೋಗಿದ್ದಾರೆ. ಆ ಥರದ ಯಾವುದೇ ಪರಿಸರಕ್ಕೆ ಡ್ಯಾಮೇಜ್ ಆಗದಂಗೆ ನೀರನ್ನು ತಗೊಂಡೋಗೋದ್ರಿಂದ, ಯಾಕಂದ್ರೆ ಇವತ್ತು ನಮ್ಮ ಪರಿಸರ ಈಗ ಆಲ್ರೆಡಿ ಡ್ಯಾಮೇಜ್ ಆಗೋಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಏನೇನು ಆಗಬೇಕು ದುರಂತಗಳೆಲ್ಲ ಆಗೋಗಿದೆ. ಈ ಎತ್ತಿನಹೊಳೆ ಇನ್ನೊಂದು ಯಾವುದೋ ಹೊಳೆಗಳ ನೆಪದಲ್ಲಿ ಇನ್ನೊಂದಿಷ್ಟು ಡಿಸಾಸ್ಟರ್ಸ್ ಮಾಡಬಾರ್ದು. ಮಾಡದಂಗೆ
ನೀರನ್ನು ಇಲ್ಲೂ ಸಹ ಎಕೋಸಿಸ್ಟಮ್ಗೆ ತೊಂದರೆ ಆಗದಂಗೆ ಈ ರೀತಿಯಾದಂತ ಡೆವಲಪ್ಮೆಂಟ್ಗಳು ಏನು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಗ್ತಾ ಇದೆ. ಒಂದು ನೀವು ಮಡಿಕೇರಿಯಲ್ಲಿ ಅಲ್ಲಿ ಫುಲ್ ಪ್ಲಾಂಟೇಶನ್ ಮಾಡಿರುವಂತದ್ದು ಅಥವಾ ಹೋಮ್ ರಿಸೋರ್ಟ್ಸ್ ಗಳನ್ನ ಕಟ್ಟಿರುವಂತದ್ದು ಒಂದಾಗಿದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಶಿರಾಡಿ ಘಾಟ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದಷ್ಟು ಮತ್ತೆ ಅಣೆಕಟ್ಟುಗಳು ಕಟ್ಟೋದು ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಮೊನ್ನೆ ಬಂದಂತ ಮಳೆಗೂ ಅದಕ್ಕೇನು ಸಂಬಂಧ ಇದೆ ಸರ್, ಆ ದುರಂತಗಳಿಗೂ ಇದಕ್ಕೆ? ಮೊನ್ನೆ ಬಂದಂತ ಮಳೆಯಲ್ಲಿ ಒಂದಷ್ಟು ತೊಂದರೆಗಳಾಗಿದೆ. ಯಾಕಂದ್ರೆ ಅದೇನು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಮತ್ತೆ ಆ ಒಂದು ಅಷ್ಟು ಕೋರ್ ಫಾರೆಸ್ಟ್ ಅದಲ್ಲ, ಅದರ ಮದರ್ ಫಾರೆಸ್ಟ್ ಇರುವಂತ ಜಾಗದಲ್ಲಿ ನಾವು ಯಾವುದೇ ಸಿವಿಲ್ ವರ್ಕ್ಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಟೈಮ್ ಬಾಂಡ್ ಮಾಡಬೇಕಾಗುತ್ತೆ. ಕೆಲವೊಂದು ಪ್ರಾಜೆಕ್ಟ್ಸ್ ನ 5 ವರ್ಷ ಮಾಡೋದ್ರಿಂದ ಪರಿಸರಕ್ಕೆ ಇನ್ನೂ ಒಂದಷ್ಟು ಲಾಸ್ ಆಗುತ್ತೆ. ವಿತಿನ್ ಪೀರಿಯಡ್ ಅಲ್ಲಿ ಆ ಸಮ್ಮರ್ ಅಲ್ಲಿ ಯಾವ ಟೈಮ್ ನಲ್ಲಿ ಮಾಡಬೇಕು ಅಷ್ಟನ್ನ ನೀಟಾಗಿ ಮಾಡ್ಕೊಳ್ಳೋದು ಮಾಡಿದ್ರೆ ಐ ಥಿಂಕ್ ಬೆಟರ್. ಮತ್ತೆ ಇದಕ್ಕೆಲ್ಲ ಬೇರೆ ಬೇರೆ ಟೆಕ್ನಾಲಜಿ, ಆಲ್ ಟೆಕ್ನಾಲಜಿಗಳಿದೆ. ಕಡಿಮೆ ವೆಚ್ಚದಲ್ಲಿ ಕಾಂಕ್ರೀಟ್ ಇಲ್ಲದೆ ನಾವು ಚಿಕ್ಕ ಚಿಕ್ಕ ಬ್ಯಾರೇಜಸ್ ಕಟ್ಬೋದು. ಅದಕ್ಕೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಬೆಟರ್ ಏನೋ ಅಂತ ನನ್ನ ಅಭಿಪ್ರಾಯ. ಇಂಥದ್ದು ಮಾಡಿ ಪರಿಸರವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನೀರನ್ನು ಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ಆ ಬಯಲುಸೀಮೆ ಜಿಲ್ಲೆಗಳಿಗೂ ನೀರಿನ ಅವಶ್ಯಕತೆ ಇದೆ. ಇಲ್ಲೂ ಸಹ ಡಿಸ್ಟರ್ಬ್ ಆಗದಂಗೆ, ಮತ್ತೆ ಇಲ್ಲಿಗೂ ಸಹ ನಾನು ಹೇಳೋದು ಬಯಲುಸೀಮೆ ಜಿಲ್ಲೆಗಳಿಗೆ ನೀರು ಕೊಡೋದು ಒಂದಾದ್ರೆ, ಇಲ್ಲಿಯ ಬೇಸಿಗೆ ನೀರಿಗೆ ಸಹ ನಾವು ಒಂದು ಜಲಮೂಲಗಳನ್ನ ಈಗಲೇ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಅಲ್ಲೂ ಸಹ ನಾವು ಅಲ್ಲಿ ಒಂದಷ್ಟು ಡ್ಯಾಮ್ಸ್ ಅನ್ನು ಕಟ್ಟಿ ಈ ಕಡೆ ಪಶ್ಚಿಮಕ್ಕೂ ನೀರು ಬೇಕಾಗಿದೆ, ಬರೀ ಪೂರ್ವಕ್ಕೆ ಅಲ್ಲ, ಪಶ್ಚಿಮದಲ್ಲೂ ಈಗ ನೀರಿನ ಶಾರ್ಟೇಜ್ ಆಗ್ತಾ ಇದೆ. ಇಲ್ಲಿ ಸಹ ನಾವು ಈಗ ತುಂಬೆ ಒಂದೇ ಡ್ಯಾಮ್ ಮೇಲೆ ಡಿಪೆಂಡ್ ಆಗಿದ್ವಿ ನಾವು. ಹೌದು, ಇಲ್ಲೂ ಇನ್ನೂ 4-6 ತುಂಬೆಗಳು ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಷ್ಟು ನೀರಿನ ರಿಸರ್ವ್ ಮಾಡ್ಕೊಳ್ಬೇಕು. ಅದರ್ವೈಸ್ ನಾವು ಬೋರ್ವೆಲ್ ಪರಿಹಾರಕ್ಕಿಂತ. ಹಾಗಿದ್ರೆ ಈಗ ಏನು ಈ ಪಶ್ಚಿಮ ವಾಹಿನಿ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ಕಟ್ತಾ ನೀರನ್ನು ನಿಲ್ಲಿಸಿ ಇದು ಮಾಡುವಂಥದ್ದು, ಇದು ಹೇಗೆ? ಇದು ಸಹ ಬೇಕಿದೆ. ಯಾಕಂದ್ರೆ ಇವತ್ತು ರೈನ್ಫಾಲ್ ವೇರಿಯೇಷನ್ ಆಗ್ತಾ ಇದೆ. ಕೋರ್ ಫಾರೆಸ್ಟ್ ಅಲ್ಲಿ ಇರುವಂತಹ ಗಿಡ ಮರಗಳು ತೆಗೆದು ಯಾವುದೋ ಒಂದು ಯುಕಲಿಪ್ಟಸ್ ಗಾಳಿ ಗಿಡಗಳನ್ನೆಲ್ಲ ಆಗ್ತಾ ಇದ್ವಿ, ಅದನ್ನು ಸಹ ಚೇಂಜ್ ಮಾಡ್ತಾ ಇದ್ವಿ. ಹಾಗಾಗಿ ಚಿಕ್ಕ ಚಿಕ್ಕ ಮೈಕ್ರೋ ಲೆವೆಲ್ ಮಿನಿ ಡ್ಯಾಮ್ಸ್ ಅನ್ನ ಕಟ್ಟೋದ್ರಿಂದ ಒಂದಷ್ಟು ಜಲ ಸಂರಕ್ಷಣೆ ಆಗುವಂತ ಕೆಲಸಗಳಿದೆ. ಬಟ್ ಮಾಡುವಂತ ಏಜೆನ್ಸಿಗಳು ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಹೌದು, ನಾವು ಯಾವುದೋ ಒಂದು ಅನ್ಸ್ಕಿಲ್ಡ್ ಟೀಮ್ ಹೋಗ್ಬಿಟ್ಟು ಏನೋ ಪರಿಸರ ಏನೋ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿ ತೊಂದರೆ ಮಾಡೋದಕ್ಕಿಂತಲೂ ಪ್ಲಾನ್ಡ್ ಆಗಿ ಸ್ಕಿಲ್ಡ್ ಟೀಮ್ ಕೆಲಸ ಮಾಡಿದ್ರೆ ಟೋಟಲಿ ಅದು ಕಾಂಕ್ರೀಟಿಮಯ ಆದ್ರೆ ಅದು ಮತ್ತೊಂದು ದುರಂತಕ್ಕೆ ಕಾರಣ. ಅದಕ್ಕೆ ಒಂದು ನಾವು ಬೈ ಸ್ಕೈಯಲ್ಲೇ ಹೋಗಿ ಕೆಲಸ ಮಾಡುವಂತ ಕೆಲಸಗಳು ಬೇಕು. ಅದಕ್ಕೆ ಸಹ ರಸ್ತೆಗಳು ಮಾಡ್ಕೊಂತ. ಯಾಕಂದ್ರೆ ಚಿತ್ರದುರ್ಗ ಬಯಲುಸೀಮೆ ಜಿಲ್ಲೆಗಳಲ್ಲಿ ವಿಂಡ್ ಪವರ್ ಆಗ್ತೀವಿ ಅಂತ ಹೇಳಿ ಇರುವಂತ ಗುಡ್ಡಗಳನ್ನೆಲ್ಲ ಕಂಪ್ಲೀಟ್ ಡಿಸ್ಟರ್ಬ್ ಮಾಡಾಗಿತ್ತು. ನಾವು ಆ ನೆಪದಲ್ಲಿ ಪಶ್ಚಿಮ ಘಟ್ಟಕ್ಕೂ ಬಂದು ಇಲ್ಲೂ ಸಹ ನಾವು ಅಲ್ಲಿ ಕಿಂಡಿ ಅಣೆಕಟ್ಟು ಕಟ್ತೀವಿ ಅಂತ ಹೇಳಿ ಇನ್ನೊಂದಷ್ಟು ಡ್ಯಾಮೇಜ್ ಮಾಡಿದ್ರೆ ಬಯಲುಸೀಮೆ ಅಲ್ಲಿ ಇಲ್ಲೂ ಸಹ ಈ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಬಹುದು. ಇಡೀ ಕರ್ನಾಟಕ ರಾಜ್ಯಕ್ಕೆ ಪಶ್ಚಿಮ ಘಟ್ಟಗಳಿಂದ ಬೇಕಾದಂತ ಗಾಳಿ ನೀರು ಎಲ್ಲ ಸಿಗುವಂಥದ್ದು ಪಶ್ಚಿಮ ಘಟ್ಟಗಳಿಂದ. ನಾವು ಅದನ್ನ ಇಡೀ ಜನಗಳೆಲ್ಲ ಸೇರಿ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ನಾನು ಬೇರೆ ಆಂಧ್ರ ಪ್ರದೇಶದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಪಶ್ಚಿಮ ಘಟ್ಟಗಳಿಂದಲೇ ನಿಮಗೆ ನೀರು ಬರ್ತಾ ಇರೋದು, ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟವನ್ನು ಉಳಿಸಲಿಕ್ಕೆ ನೀವು ಬರಬೇಕಾಗುತ್ತೆ ಅಂತ ಬೆನಿಫಿಷಿಯಸ್. ಅಷ್ಟು ದೂರ ಕಿಲೋಮೀಟರ್ ಗಟ್ಟಲೆ ಇದ್ದೀವಿ ನಾವು. ಹಾಗಾಗಿ ಇದು ಇಡೀ ಜನರ ಎಲ್ಲರ ವೆಸ್ಟರ್ನ್ ಘಾಟ್ಸ್ ಇಂದ ಹರಿದು ಬರುವಂತ ನದಿಗಳೇ ಎಲ್ಲ ಹೋಗಿ ಅಲ್ಲಿ ತುಂಗಭದ್ರಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎಲ್ಲದಕ್ಕೂ ಇದೇ ನೀರು ಹೋಗ್ತಾ ಇದೆ. ಹಾಗಾಗಿ ಈ ನೀರನ್ನು ಕುಡಿತಕ್ಕಂಥ ಎಲ್ಲರದೂ ಪಾತ್ರ ಇದೆ ಇಲ್ಲಿ. ನಾವು ದಕ್ಷಿಣ ಕನ್ನಡದ ನೀರು ಅಂತ ನೋಡೋದಲ್ಲ, ಇಡೀ ಅಷ್ಟು ಕೋಟ್ಯಾಂತರ ಜನಗಳ ಆಸ್ತಿ ಅದು. ಅದರಲ್ಲಿ ಒಂದು ಕೂದಲು ಡ್ಯಾಮೇಜ್ ಆಗದಂಗೆ ನಾವು ಕೆಲಸ ಮಾಡಬೇಕು ಅನ್ನೋದು ನನ್ನ ಭಾವನೆ. ಕರೆಕ್ಟ್, ಎಲ್ಲರೂ ಅದು ಮಾಡಬೇಕಾದಂತ ಅವಶ್ಯಕತೆ ಇದೆ. ಓಕೆ, ಈಗ ಫ್ಲೋರಿಡ್ ವಾಟರ್ ಅಂತ ಹೇಳಿದ್ರಿ. ಈಗ ಉದಾಹರಣೆಗೆ ಅನಿವಾರ್ಯ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಸ್ಥಳಗಳಿಂದ ಅಲ್ಲಿ ಹೋಗಿ ನೀರು ಕುಡಿಯುವಂಥದ್ದು ಅಂದ್ರೆ ಪರಿಶುದ್ಧ ನೀರು ಆಗಿರುತ್ತದೆ ಅದು ಅಂತ ಹೇಳಿ. ಫ್ಲೋರೈಡ್ ವಾಟರ್ ಅನ್ನ ಕುಡಿಯುವ ನೀರಿಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ವೇ? ಸೇಮ್ ಇದೇ ಪ್ರಶ್ನೆ ಕಡಲಿನ ಉಪ್ಪು ನೀರನ್ನ ನಾವು ಸಿಹಿ ನೀರನ್ನಾಗಿ ಪರಿವರ್ತಿಸುವುದು ಅನ್ನುವಂಥದ್ದು ಬಂತು. ಅದಕ್ಕೆ ಬಹಳ ವಿರೋಧ ಕೂಡ ವ್ಯಕ್ತವಾಯಿತು. ಇದೊಂದು ರೀತಿಯಲ್ಲಿ ಏನೋ ಒಂದು ಉದ್ದಿಮೆ ಆಗಿಬಿಡ್ತದೆ ಅನ್ನುವಂಥ ವಿರೋಧಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಈ ಎರಡೂ ಕಡೆಯಲ್ಲಿ ಒಂದು ಅಲ್ಲಿ ಯಾಕೆ ಅಲ್ಲಿಯ ನೀರನ್ನೇ ಮತ್ತೆ ಫ್ಲೋರೈಡ್ ವಾಟರ್ ಅನ್ನ ಕುಡಿಯುವ ನೀರನ್ನಾಗಿ ಅಥವಾ ಇಲ್ಲಿಯ ಸಮುದ್ರದ ನೀರನ್ನು ಕುಡಿಯಲಿಕ್ಕೆ ಯೋಗ್ಯವಾಯಿತನಾಗಿ ಮಾಡುವಂಥದ್ದು ಏನು ಹೇಳ್ತೀರಿ? ಒಂದು ಇದನ್ನು ಗಮನಿಸಬೇಕು. ಈ ಇಡೀ ರಾಜ್ಯದಲ್ಲಿ ಶುದ್ಧ ಜಲ ಅನ್ನೋ ಒಂದು ಕಾನ್ಸೆಪ್ಟ್ ನ ಸರ್ಕಾರ ತಂದಿದೆ. ತಂದು ಎಲ್ಲ ಹಳ್ಳಿಗಳಲ್ಲೂ ಶುದ್ಧ ಜಲ ಪ್ರಾಜೆಕ್ಟ್ಸ್ ಎಲ್ಲ ಹಾಕಿದ್ದಾರೆ. RO ವಾಟರ್ನ ಅವ್ರು ಏನ್ ಹೇಳ್ತಿದ್ದಾರೆ, ಸರ್ಕಾರದ ಡೈಲಾಗ್ ನಮಗೆಲ್ಲ ಗೊತ್ತಿದೆ. ರಾಷ್ಟ್ರಪತಿಯವರು ಕುಡಿಯುವಂತ ನೀರನ್ನು ನಮ್ಮ ಕಾಮನ್ ಮ್ಯಾನ್ ಆಶ್ರಯ ಮನೆಯಲ್ಲಿ ಬದುಕುವಂತವನು ಸಹ ಕುಡಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅದು ಓಕೆ. ಆದ್ರೆ RO ಹಾಕುವಂತ ಘಟಕಗಳಿಂದ ಬರುವಂತ ತ್ಯಾಜ್ಯ ನಮ್ಮಲ್ಲಿ ಇರುವಂತ ನೀರಿನಲ್ಲಿ ಬಯಲುಸೀಮೆ ಜಿಲ್ಲೆಗಳಲ್ಲಿ 6,000, 8,000, 10,000 ppm ಇದೆ ನೀರಿನಲ್ಲಿ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಈ ತರ ಸಿಲಿಕೇಟ್ಸ್ ಎಲ್ಲ ಸೇರ್ಕೊಂಡು ಈ ನೀರನ್ನು ತಗೊಂಡೋಗಿ ನಾವು RO ಘಟಕ ಹಾಕುವಾಗ 100 ಲೀಟರ್ ನೀರನ್ನು RO ಘಟಕಕ್ಕೆ ಹಾಕಿದ್ರೆ 75 ಲೀಟರ್ ನೀರು ವೇಸ್ಟ್ ಆಗುತ್ತೆ, 25 ಲೀಟರ್ ಶುದ್ಧ ನೀರು ಸಿಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದ ವೇಸ್ಟ್ ವಾಟರ್ಗೆ ನೀವೊಂದು ಅದಕ್ಕೊಂದು ಡ್ರೈನೇಜ್ ಸಪರೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು RO ಘಟಕಗಳು ಇಂಥ ನೀರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಾಗಾಗಿ ಸಿಗುವಂಥ ಸರ್ಫೇಸ್ ವಾಟರ್ನ ಸರಿ ಮಾಡಿ
ನೀವು ಯಾಕೆ ಬೋರ್ವೆಲ್ಗೆ ನೀವು 3,000 ಅಡಿ ಕೊರೆದು ಆ ನೀರನ್ನ ಆರೋಗ ಹಾಕೋದ್ರಿಂದ ಕಂಪನಿಗಳು ಬೆಳೀತಾ ಹೋಗುತ್ತೆ. ನಮ್ಮಲ್ಲೆಲ್ಲ 1 ವರ್ಷಕ್ಕೆ ಎಲ್ಲ ಕಂಪನಿ ಆರೋಗಳೆಲ್ಲ ಸ್ಟಕ್ ಆಯ್ತು, ಅದು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇದನ್ನ ಬಿಟ್ಕೊಂಡು ಸರ್ಫೇಸ್ ವಾಟರ್ನ ರೈನ್ ಹಾರ್ವೆಸ್ಟಿಂಗ್ ಮಾಡುವಂತ ಕೆಲಸಗಳನ್ನ ಫುಡ್ ಟೈಪ್ ಕೆಲಸಗಳಾಗಬೇಕು. ಸೇಮ್ ಕಡಲ ನೀರು ಸಹ ಅಷ್ಟೇ, ಅದಕ್ಕೆ ಸಹ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಬೇರೆ ದೇಶ ಅದನ್ನೆಲ್ಲ ನೋಡ್ಬೇಕು. ನಮ್ಗೆ ರಿಯಲಿ ವರ್ತ, ಯಾಕಂದ್ರೆ ನಾವು ಬದುಕುವಂತ ಇದಕ್ಕೆ ಅದು ಫೀಸಿಬಲ್ ಇದ್ರೆ ಮಾಡ್ಬೋದು, ನಾನು ಅದು ಬೇಡ ಅಂತ ಹೇಳ್ತಿಲ್ಲ ನಾನು. ಬಟ್ ಯಾವುದೇ ಯೋಜನೆಗಳನ್ನ ಕೂಲಂಕಷವಾಗಿ ಅರ್ಥ ಮಾಡ್ಕೊಂಡು ಅದು ಅದರಿಂದ ಪರಿಸರಕ್ಕೆ ಮಾರಕ ಆಗಬಾರ್ದು, ಇದನ್ನ ನೋಡಿ ಮಾಡಿದ್ರೆ ಒಳ್ಳೇದು. ನನ್ನ ಪ್ರಕಾರ ಈ ಪ್ರದೇಶದಲ್ಲಿ ಬೀಳುವಂತ ಮಳೆ ನೀರನ್ನ ಕರೆಕ್ಟಾಗಿ ಹಾರ್ವೆಸ್ಟ್ ಮಾಡಿದ್ರೆ ಅದು ತುಂಬಾ ಕಾಸ್ಟ್ಲಿ ಅಂತ ನನ್ನ ಪ್ರಕಾರ. ಅಷ್ಟು ನೀರು ನಮ್ಮ ಹತ್ರ ಸಂಪನ್ಮೂಲ ಇದೆ. ಸಂಪನ್ಮೂಲ ಇಲ್ಲದೆ ಹೋದ್ರೆ ಆಲ್ಟರ್ನೇಟ್ ಸೋರ್ಸ್ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಅವ್ರಿಗೆ ಲಭ್ಯತೆನೇ ಇಲ್ಲ, ಮಳೆನೇ ಕಡಿಮೆ. ಹಾಗಾಗಿ ಅವರು ಅದಕ್ಕೆ ಹೋಗಿದ್ದಾರೆ, ಅವ್ರು ಫೈನಾನ್ಷಿಯಲಿ ಸೌಂಡ್ ಇದ್ದಾರೆ. ನಾವು ನಮ್ಮ ದೇಶದಲ್ಲಿ ಇನ್ನೂ ರಸ್ತೆಗಳಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇಂಥವೆಲ್ಲ ಚಾಲೆಂಜಸ್ ಇಟ್ಕೊಂಡಂತವ್ರಿಗೆ ಇದು ಫೀಸಿಬಲ್. ಮತ್ತೆ ಎನರ್ಜಿ ಪಂಪಿಂಗ್ಗೆ ಎಲ್ಲಿಂದ ಕರೆಂಟ್ ಎಲ್ಲಿದೆ, ಈಗಲೇ ನಮಗೆ ಫುಲ್ ಟೈಮ್ ಕರೆಂಟ್ ಸಿಗ್ತಾ ಇಲ್ಲ. ಇಂಥವೆಲ್ಲ ಚಾಲೆಂಜಸ್ ಇರೋದ್ರಿಂದ ಫಸ್ಟ್ ಫೇಸ್ ಯುದ್ಧೋಪಾದಿಯಲ್ಲಿ ರೈನ್ ಹಾರ್ವೆಸ್ಟಿಂಗ್ ಅನ್ನೋದು ಒಂದು ಮನೆ ಮಾತಾಗಬೇಕು, ಪ್ರತಿಯೊಬ್ಬರ ಹೃದಯದಲ್ಲಿ ಸೇರಬೇಕು. ಅದಿದ್ರೆ ಮಾತ್ರ ಇದೆಲ್ಲದಕ್ಕೂ ಸರ್. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು ಸರ್. ವಿರಾಮದ ಬಳಿಕ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಈಗಾಗಲೇ ದೇವರಾಜ ರೆಡ್ಡಿ ಅವರ ಜೊತೆಗೆ ಮಾತನಾಡ್ತಿದ್ದೆವು. ಸರ್, ಈಗ ಎಲ್ಲ ಯೋಜನೆಗಳು ಆದರೆ ಯಾಕೋ ಏನೋ ಬೇರೆ ಬೇರೆ ದೊಡ್ಡದಾದಂಥ ಯೋಜನೆಗಳು ನಮ್ಮ ಮುಂದೆ ತರ್ತಾರೆ, ಆದರೆ ಅದು ಯಾವುದು ಸಾಧಕ ಅನ್ನುವಂಥ ಮಟ್ಟಕ್ಕೆ ಅದು ಮುಗ್ತಾ ಇಲ್ಲ. ಉದಾಹರಣೆಗೆ ನಾನು ವಾರಾಹಿ ಯೋಜನೆಯನ್ನು ತೆಗೆದುಕೊಳ್ತೇನೆ. ಈಗ ಜನರಿಗೆ ಇಲ್ಲಿ ಏನಾಗಿದೆ, ಯಾವುದು ಮಾಡಿದರೂ ಕೂಡ ಹೀಗೆ ಅನ್ನುವಂಥ ಪ್ರಶ್ನೆ ಆಗಿದೆ. ಎಲ್ಲವನ್ನೂ ಕೂಡ ಒಂದು ರೀತಿಯ ಅಡ್ಡ ದೃಷ್ಟಿಕೋನದಲ್ಲಿ ನೋಡುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಂದರೆ ಯಾವುದು ಬೇಕು ಯಾವುದು ಬೇಡೋ ಅನ್ನೋದನ್ನು ಜನ ತೀರ್ಮಾನ ಮಾಡೋದಕ್ಕಿಂತಲೂ ಕೂಡ ಬಹುಶಃ ನಾನು ಆಗಲೇ ಮೊದಲೇ ಸ್ಟಾರ್ಟ್ ಮಾಡುವುದು ಅಂದರೆ ತಜ್ಞರು, ನಿಮ್ಮಂಥ ತಜ್ಞರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಅನ್ನುವಂಥದ್ದು. ಹಾಗಾದ್ರೆ ಏನು ಸರ್ ಇದು, ಇದ್ರ ಬಗೆಗೆ ತಾವು ಬಹುಶಃ ಆಂಧ್ರದಲ್ಲೂ ಕೂಡ ಒಂದಷ್ಟು ಯೋಜನೆಗಳನ್ನೆಲ್ಲ ಮಾಡಿದ್ದೀರಿ, ಏನು ಹೇಳ್ತೀರಿ? ಈಗ ನಮ್ಮ ಸರ್ಕಾರದ ಯೋಜನೆಗಳು ಏನಾಗ್ತದೆ ಅಂದರೆ ಜನಪರ ಅಂತ ಹೇಳ್ತೀವಿ, ಆದರೆ ಸ್ಥಳೀಯ ಸಮಿತಿಗಳನ್ನ ಮಾಡ್ಕೊಡ್ಬೇಕು. ಯಾವುದೇ ಯೋಜನೆ ಬರುವಾಗ ಅದಕ್ಕೆ ರೂಪುರೇಷೆಗಳನ್ನೆಲ್ಲ ಕೊಡಬೇಕು. ಈಗ ನಾನು ಡೆನ್ಮಾರ್ಕ್ ಗೌರ್ಮೆಂಟಿನ ಸ್ಕೀಮ್ನಲ್ಲಿ ಜಲನಿಧಿ ಅನ್ನೋ ಒಂದು ಸ್ಕೀಮ್ ಇತ್ತದು. ಅವರು ಸ್ಕೀಮಲ್ಲಿ ಕೆಲಸ ಮಾಡುವಾಗ ತುಂಬ ಪಾಠಗಳನ್ನ ಕಲ್ತ್ವಿ. ಅವ್ರದ್ದು ಯಾವುದೇ ಯೋಜನೆ ಮಾಡುವಾಗ ಆ ಗ್ರಾಮಕ್ಕೆ ಹೋಗಿ ಗ್ರಾಮದ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ 1 ವರ್ಷ ಸೈಕಲ್ ಹೊಡೆದು ಅದು ನಿಜವಾಗ್ಲೂ ಇವ್ರು ಉಳಿಸ್ಕೊಳ್ತಾರ ಅಂತಂದೇಳಿ ಮಾಡಿ ಆಮೇಲೆ ಯೋಜನೆ ತರುವಂಥ ಕೆಲಸ ಮಾಡ್ತಾ ಇದ್ವಿ. ಲೋಕಲ್ ಒಂದು ಕಮಿಟಿ ತಗೊಳ್ತಾ ಇದ್ವಿ ನಾವು. ಕಮಿಟಿ ಮಾಡಿ ಕಮಿಟಿಯವರಿಗೆ ಫೈನಾನ್ಸ್ ಅಸಿಸ್ಟೆಂಟ್ ಕೊಟ್ಟು ಅವರೇ ಕೆಲಸ ಮಾಡುವಂಥದ್ದು. ಇಲ್ಲಿ ನಮ್ಮಲ್ಲಿ ಇಲ್ಲ. ನಾವು ಎಲ್ಲೋ AC ರೂಮ್ನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ, ಎಲ್ಲೋ ಟೆಂಡರ್ ಆಗುತ್ತೆ, ಯಾರೋ ಬಂದು ಮಾಡ್ತಾರೆ. ಅದು ಮಾಡೋಕೆ ಎಷ್ಟು ಕೋಟಿ ಪ್ರಾಜೆಕ್ಟು, ಎಷ್ಟು ಟೈಮ್ನಲ್ಲಿ ಆಗುತ್ತೆ, ಲೀಗಲ್ ಇಶ್ಯೂಸ್ ಏನಿದೆ, ಇದು ಫೀಸಿಬಲ್, ಮಳೆ ಕಡಿಮೆ ಆದರೆ ಹೆಂಗೆ, ಮಳೆ ಜಾಸ್ತಿ ಆದರೆ ಹೆಂಗೆ, ಪ್ರಕೃತಿ ವಿಕೋಪ ಆದರೆ ಹೇಗೆ, ಇದ್ರ ಬಗ್ಗೆ ನಮಗೆ ಸಾಧಕ ಬಾಧಕಗಳು ಇಲ್ಲದೆ ಇರೋದಕ್ಕೆ ಕಾರಣಗಳಾಗ್ತದೆ. ಇವರ ಏನು ಹೇಳಿದ್ರಲ್ಲ, ಎಷ್ಟೋ 5 ವರ್ಷಕ್ಕಾಗುವಂಥ ಪ್ರಾಜೆಕ್ಟ್ನ 30 ವರ್ಷ ಮಾಡುವಂಥದ್ದು, ಮತ್ತೆ ಇನ್ನು ಇನ್ಕಂಪ್ಲೀಟ್ ಆಗಲಿಕ್ಕೆ ಮತ್ತೆ ಇನ್ನೊಂದಷ್ಟು ಫಂಡ್ಸ್ ಕೊರತೆ ಬರುವಂಥದ್ದು, ಮತ್ತೆ ಆ ಇಂಜಿನಿಯರ್ಸ್ ರಿಟೈರ್ಡ್ ಆಗೋಗಿರ್ತಾರೆ, ಅವ್ರಿಗೆ ಇರೋದು ಇಲ್ಲ. ಹಾಗಾಗಿ ನಮ್ಗೆ ಇದು ಒಂದು ದೊಡ್ಡ ಕೊರತೆ ನಾವು ಫೇಸ್ ಮಾಡ್ತಾ ಇದ್ದೀವಿ. ನಾನು ಇದೇ ಮಾದರಿ ಪ್ರಾಜೆಕ್ಟ್ಗಳನ್ನು ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾವುದೇ ಪ್ರಾಜೆಕ್ಟ್ಗಳನ್ನು ಮಾಡುವಾಗ ಟೈಮ್ ಇಟ್ಕೊಳ್ಬೇಕು. ಇವತ್ತು ಇನಾಗ್ರೇಷನ್ ಆಗೋದಾದ್ರೆ ನೆಕ್ಸ್ಟ್ ಅದು ಉದ್ಘಾಟನೆ ಯಾವ ಡೇಟ್ ಅಂತ ಇವತ್ತೇ ಡಿಸೈಡ್ ಮಾಡಬೇಕು. ಏಜೆನ್ಸಿ ಆ ಮಟ್ಟಕ್ಕೆ ಒಂದು ಸ್ಪೀಡ್ ಅಪ್ ಆಗಬೇಕು. ಅದನ್ನ ರಿವ್ಯೂ ಎವ್ರಿ ವೀಕ್ ಅಪ್ಡೇಟ್ ಆಗ್ತಾ ಇರಬೇಕು. ಅಂದ್ರೆ ಸರ್ಕಾರದ ಕಾರ್ಯಯೋಜನೆಗಳು ಕೂಡ ಅದು ಅಲ್ಲೇ ಅದನ್ನು ಕಟ್ಟಿ ಹಾಕಿ ಕೊಡುವ ರೀತಿಯಲ್ಲಿ ಇರಬೇಕು ಅಂತ ಯೋಜನೆ ಮುಗಿಸಿಕೊಡ್ಬೇಕು. ಇವತ್ತು ತೆಲಂಗಾಣದಲ್ಲಿ ಅಷ್ಟು ಕೆರೆಗಳನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನ ಅಲ್ಲಿಯ ಒಂದು ರಾಜ್ಯ ಮಾಡಿದೆ ಅಂತಂದ್ರೆ, ಯಾಕಂದ್ರೆ ಹೊಸ ರಾಜ್ಯ, ಇನ್ನು ಹೊಸ ಸರ್ಕಾರ, ಹೊಸ ಅಡ್ಮಿನಿಸ್ಟ್ರೇಷನ್, 4.5 ವರ್ಷ, ಕೆಲವು 3-4 ವರ್ಷ ಅಂತ ಹೇಳ್ತಾರೆ. 3 ವರ್ಷದಲ್ಲಿ ಇಂಥ ಯೋಜನೆಗಳು ಆಗುತ್ತೆ ಅನ್ನೋದಾದ್ರೆ ಎಷ್ಟು ಕಿಲೋಮೀಟರ್ ಸರ್ ಅಲ್ಲ, ಇಡೀ ರಾಜ್ಯದಲ್ಲಿರುವಂತಹ ಹಳೆಯ ಕೆರೆಗಳು ಅಷ್ಟು ಸಿಲ್ಟನ್ನು ಉಳೆತ್ತುವಂತ ಕೆಲಸಗಳನ್ನ, ಯಾಕಂದ್ರೆ ನಮ್ಮಲ್ಲಿ ನೀರು ತರಲಿಕ್ಕೆ ಮೊದಲು ಕೆರೆಯಲ್ಲಿ ಉಳು ತೆಗಿಬೇಕಲ್ಲ, ಅಂತ ಒಂದು ಕೆಲಸವನ್ನು ಮಾಡಿ ಇವತ್ತು ಅಷ್ಟು ಕೆರೆಗಳು. ತೆಲಂಗಾಣ ಸಹ ಒಂದು ರೈನ್ ಶಾಡೋ ಏರಿಯಾ, ಅದು ಸಹ ಮಳೆ ಕಡಿಮೆ. ನಮ್ಮ ಸೇಮ್ ಅನಂತಪುರ, ಚಿತ್ರದುರ್ಗ ಇವೆಲ್ಲ ಒಂದೇ ಅಣ್ಣ ತಮ್ಮ ಇದ್ದಂಗೆ, ಅಲ್ಲೂ ಸಹ ಇದೇ ಪರಿಸ್ಥಿತಿನೇ. ನಾನು ಹೋಗಿದ್ದಾಗ ಈ ರಾಜ್ಯ ಒಂದು ಹಂತಕ್ಕೆ ಬರಲಿಕ್ಕೆ ಎಷ್ಟು ವರ್ಷ ಅಂತ ಅಂದ್ಕೊಂಡ್ರೆ ತುಂಬಾ ಮಳೆನೂ ಬಂತು, ಅಂತರ್ಜಲ ಮಟ್ಟ ಮೇಲೆ ಬಂದಿದೆ. ಮತ್ತೆ ಈಗ ಹಾರ್ಟಿಕಲ್ಚರಲ್ಲಿ, ಈಗ ಅಗ್ರಿಕಲ್ಚರಲ್ಲಿ ತುಂಬಾ ಮುಂದೆ ಹೋಗ್ತಾ ಇದ್ದಾರೆ ಅವರು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ದೃಢ ನಿರ್ಧಾರ ಇಲ್ಲ ಅನ್ನೋದು ಒಂದು ನನ್ನ ಪ್ರಕಾರ. ಮತ್ತೆ ಎಲ್ಲ ನಮ್ಮಲ್ಲಿ ಏತ ನೀರಾವರಿ ಯೋಜನೆಗಳು ಎಷ್ಟು ಆಗಿದೆ ಗೊತ್ತಾ? ಎಲ್ಲದಕ್ಕೂ ಏತ ನೀರಾವರಿ ಯೋಜನೆ. ಪವರ್ ಇದೆಯಾ, ಅಲ್ಲಿ ಪ್ಲಾನ್ ಮಾಡೋಕ್ಕಾಗತ್ತಾ, ಇದ್ರ ಬಗ್ಗೆ ಯೋಜನೆಗಳಿಲ್ಲ. ಹಾಗಾಗಿ ಒಂದನ್ನು ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಆಂಧ್ರದಲ್ಲಿ ಆಗುವಂಥ ಸತ್ಯಸಾಯಿ ವಾಟರ್ ಸಪ್ಲೈ ಅವರಾಗಿರ್ಬೋದು. ಸತ್ಯಸಾಯಿ ಅವರು ರಿಯಲಿ ಕೆಲವು ವಿಷಯದಲ್ಲಿ ರಿಯಲಿ ಗ್ರೇಟ್. ಅವರು 100 ಕಿಲೋಮೀಟರ್ನ ಮನೆಗೆ ತಗೊಂಡೋಗಿ ನೀರು ಕೊಡುವಂಥ ಕೆಲಸ ಮಾಡಿ, ಸರ್ಕಾರ ಆಗಿದ್ರೆ ಖಂಡಿತ ಇದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ 30 ವರ್ಷಗಳಿಂದ ಇದು ಮಾಡಿ ತೋರಿಸಿದ್ದಾರೆ. ಅದನ್ನ ಒಳ್ಳೆ ಏಜೆನ್ಸಿ ಅವ್ರು ಮಾಡುವಂಥ ಮೇಂಟೆನೆನ್ಸ್ ಆಗಿರ್ಬೋದು, ಎಲ್ಲ ಎವ್ರಿಥಿಂಗ್ ಪ್ರಾಪರ್ ಆಗಿರುವಂತ ನೋಡಿದ್ರೆ ಖಂಡಿತ ನಾವು ಇನ್ನೂ ಕಲಿಯಂತ ತುಂಬಾ ಇದೆ. ಯೋಜನೆಗಳನ್ನ ರೂಪಿಸೋದು ಈಸಿ,
ಅದು ನಿಜ ವರ್ತ. ಒಂದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನಮ್ಮ ವಿಧಾನಸೌಧಕ್ಕೆ ನಮಗೆ ರೈನ್ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಇನ್ನೂ ಬಂದಿಲ್ಲ. ವಿಧಾನಸೌಧದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅದು ಇನಾಗ್ರೇಷನ್ ಆಯ್ತು. ವಿಧಾನಸೌಧದಲ್ಲಿರುವಂತಹ 40 ಎಕರೆ ಜಾಗದಲ್ಲಿ ನಾವು ನಿಜವಾಗ್ಲೂ ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ವಿಧಾನಸೌಧಕ್ಕೆ ಕಾವೇರಿ ನೀರೇ ಬೇಡ. ಅಷ್ಟು ದೊಡ್ಡ ಮಾಡಲಿಲ್ಲ ನಾವು, ಅದನ್ನೇ ನಾವು ನೀಟಾಗಿ ಮಾಡಕ್ಕಾಗಿಲ್ಲ. ವಿಧಾನಸೌಧದಲ್ಲಿ ನಾವು ಗೆದ್ದಿಲ್ಲ ಅಂದ್ರೆ ಇನ್ನು ಆಶ್ರಯ ಮನೆಗೆ ಮುಟ್ಲಿಕ್ಕೆ ಸಾಧ್ಯವಾ? ಇಂಥವೆಲ್ಲ ಚಾಲೆಂಜಸ್ ನನ್ನ ಮುಂದೆ ತುಂಬಾ ಖಂಡಿತ ಇದೆ. ಇದೆಲ್ಲ ರಿಪೇರ್ ಆಗ್ಬೇಕು. ಅವಾಗ ಒಂದು ಸುವರ್ಣ ಜಲ ಅಂತ ಒಂದು ಪ್ರಾಜೆಕ್ಟ್ ಅಂತು ಸರ್ಕಾರ 85 ಕೋಟಿ ಖರ್ಚು ಮಾಡಿ 25,000 ಶಾಲೆಗಳಿಗೆ ಮಳೆ ನೀರು ಕೊಯ್ಲು ಮಾಡ್ಬೇಕಂತ ಹೇಳಿ, ಅದು ಈ ಕರಾವಳಿ ಮಂಗಳೂರು ದಕ್ಷಿಣ ಕನ್ನಡಕ್ಕೂ ಬಂತು. ನಾನು ದಕ್ಷಿಣ ಕನ್ನಡದಲ್ಲಿ ಮಳೆ ನೀರು ಕುಡಿಯಷ್ಟು ಇನ್ನು ಜನರುಗಳು ಆ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಸಾಕಷ್ಟು ಬೇರೆ ನೀರಿನ ಮೂಲಗಳಿದೆ. ಇಲ್ಲೂ ಸಹ ಅದೇ ಸ್ಕೀಮ್ ತಂತ. ಹಂಗಾಗಿ ಇಲ್ಲಿ ಒಂದು ಶಾಲೆಯಲ್ಲೂ ಆ ಪ್ರಾಜೆಕ್ಟ್ ನಡೀಲಿಲ್ಲ. ಇಲ್ಲಿ 500 ಶಾಲೆಗಳಿಗೆ ಮಾಡಿದ್ದಾರೆ ಪ್ರಾಜೆಕ್ಟ್ ನ. ಇಲ್ಲೂ ಫೇಲ್ಯೂರ್ ಆಯ್ತು. ರಾಜ್ಯದಲ್ಲಿ 26,000 ಶಾಲೆಗಳಲ್ಲಿ ಒಂದು ಶಾಲೆಯಲ್ಲೂ ಸಹ ಈ ಪ್ರಾಜೆಕ್ಟೇ ಆಗಿಲ್ಲ. ಹಾಗಾಗಿ ನಮ್ಮ ಯೋಜನೆಗಳು 80 ಕೋಟಿ ದುಡ್ಡು ಹೋಯ್ತು, ಆ ಹೆಸರು ಹಾಳಾಯ್ತು. ಅಂದ್ರೆ ಸರಿಯಾದಂತ ಅಧ್ಯಯನ ಇಲ್ಲದೆ ಎಲ್ಲಿ ಮತ್ತು ಯಾವ ರೀತಿಯಲ್ಲಿ ಬೇಕು. ಈಗ ನೀವು ಕೋಲಾರದಲ್ಲೂ ನೋಡಿದ್ದೀರಿ ಪರಿಸ್ಥಿತಿ ಏನು ಅಂತೇಳಿ, ಮಂಡ್ಯದಲ್ಲೂ ಗೊತ್ತಿದೆ ನಿಮಗೆ, ಬೀದರ್ನಲ್ಲೂ ಗೊತ್ತಿದೆ. ಇನ್ನು ಕರಾವಳಿ ಭಾಗವನ್ನು ಕೂಡ ನೀವು ನೋಡಿದ್ದೀರಿ. ಕರಾವಳಿ ಭಾಗದಲ್ಲಿ ನೀರಿನ ಇದು ಹೇಗೆ ಇಷ್ಟು ಮಳೆ ಬರ್ತದೆ, ಹಾಗಾಗಿ ಅಲ್ಲಿ ಬಯಲುಸೀಮೆ ಜನ ಅವರು ನೋಡು ಅಲ್ಲಿ ಅಷ್ಟು ಬರ್ತದೆ ಇಲ್ಲಿ ಯಾಕೆ ತರಬಾರದು ಅನ್ನುವಂಥ ಪ್ರಶ್ನೆಗೂ ಅಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತದೆ ಅನ್ನುವಂಥದ್ದನ್ನ. ಹಾಗಾಗಿ ಆಯಾ ಪ್ರದೇಶಕ್ಕೆ ಏನು ಕ್ರಮಗಳು ತಗೊಳ್ಬೇಕು. ನಿಮ್ಮಲ್ಲಿ ಮದಕಗಳು ಏನಿದಾವಲ್ಲ, ಇದು ಪಾರಂಪರಿಕ ಸಂಪತ್ತು ಇದು ಈ ಭಾಗದಲ್ಲಿ. ಆದ್ರೆ ನಮ್ಮ ಕಲ್ಪನೆ ಅಂತ ಹೇಳ್ತೇವೆ, ಕಲ್ಲು ಕೋರೆಗಳು ಈಗ ತ್ಯಾಜ್ಯ ಗುಂಡಿಗಳು ಆಗ್ತಾ ಇವೆ. ಅದು ಸೊ ಅದು ಕೂಡ ಬಹಳ ವಾಟರ್ ಬಾಡಿ ಏನ್ ಬೇಕಾದ್ರೂ ನಾವು ಸೃಷ್ಟಿ ಮಾಡ್ಕೋ, ಎಷ್ಟು ಬೇಕಾದ್ರೂ ನೀರನ್ನ ಸಂಗ್ರಹಿಸಬಹುದು. ಇಂಥ ಒಂದು ಜಲದ ಮೂಲಗಳ ಒಂದು ಸಂಗ್ರಹಣೆ ಮಾಡುವಂತ ಕೆಲಸಗಳನ್ನ ಎಲ್ಲೆಲ್ಲಿ ಜಾಗಗಳಿದೆ ಮಾಡುವಂತ ಕೆಲಸಗಳಾಗಬೇಕು. ಅದನ್ನ ಸಾರ್ವಜನಿಕರ ಅಸೆಟ್ ಅನ್ನ ತರ ಮಾಡಬೇಕು, ಕಲುಷಿತ ಮಾಡಿದಾಗೆ. ವಾಟರ್ ಟೇಬಲ್ ಅಂತಂದ್ರೆ ನನ್ನ ಪ್ರಾಪರ್ಟಿಲಿ ಇರುವಂತ ನೀರು ನಾನು ಅಂತಂದೇಳಿ ನಾನು ಮಾರುವಂತ ಕೆಲಸ ಆಗಬಾರ್ದು. ದಕ್ಷಿಣ ಕನ್ನಡದಲ್ಲಿ ನೀರು ಮಾರುವ ಘಟಕಗಳು ಏಜೆನ್ಸಿಗಳು ಎಷ್ಟಾಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಶುದ್ಧ ನೀರು ಶುದ್ಧ ಜಲ ಅಂತ ಹೇಳಿ ನಾವು ಮಾರುವಂತ ಕೆಲಸಗಳು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ನಿಮ್ಗೊಂದು ಗೊತ್ತಿರಲಿ, 2005ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಒಂದು ಕಾನೂನು ಬಂದಿದೆ. ಮಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ನೀರಿನ ಟ್ಯಾಂಕರ್ಗಳನ್ನ ನಿಷೇಧ ಮಾಡಿದ್ದಾರೆ ಪೀಕ್ ಅವರ್ಸ್ ಅಲ್ಲಿ. ಅದು ಈ ರಾಜ್ಯದಲ್ಲಿ ಇನ್ನೂ ಎಲ್ಲೂ ಬಂದಿಲ್ಲ. ಮಂಗಳೂರಲ್ಲಿ ಬಂದಿದೆ ಅಂತಂದ್ರೆ ಇಲ್ಲಿ ನೀರಿನ ಸಪ್ಲೈ ಮಾಡುವಂತ ಟ್ಯಾಂಕರ್ಗಳ ಏಜೆನ್ಸಿಗಳು ಎಷ್ಟಿದೆ ಅಂತಂದೇಳಿ ಇಲ್ಲಿ 2004-05 ಬಂದಂತ ಒಂದು ಕಾನೂನು ಅದು. ಮಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಟ್ಯಾಂಕರ್ಗಳನ್ನ ಕೆಲವು ಪೀಕ್ ಅವರ್ಸ್ ಅಲ್ಲಿ ಅಲ್ಲಿ ಮೂವ್ಮೆಂಟೇ ಇಲ್ಲ ಅಂತಂದ್ರೆ ಕಾರಣ ಇಲ್ಲಿ ಅಂಡುಲೇಟೆಡ್ ಟೆರೈನ್, ರಸ್ತೆ ರೋಡ್ ಜಾಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅಂತಂದ್ರೆ ಅತಿ ಹೆಚ್ಚು ಮಾರಾಟ ಆಗುವಂತ ಪ್ರದೇಶ ಇಲ್ಲಿ ಆಗಿದೆ ಅಂತ ಹೇಳಿ ಕಾನೂನು. ಸೊ ಅದನ್ನು ತೋರಿಸುತ್ತೆ. ನಗರ ಭಾಗಗಳಲ್ಲಿ ಕೆರೆಗಳನ್ನ ಈಗ ಉಳಿಸ್ಕೊಳ್ಬೇಕು ಅಂತನ್ನುವಂಥದ್ದು ಇದನ್ನು ಹೇಗೆ ನೋಡಬಹುದು ಅಂದ್ರೆ, ಒಂದ್ ಕಡೆಯಲ್ಲಿ ಪೀಕಲ್ ಕಂಟೆಂಟ್ ಬರ್ತಾ ಇದೆ ಅಂತನ್ನುವಂಥ ದೂರುಗಳು ಬರ್ತಾ ಇದೆ ನೀರಿನಲ್ಲಿ, ಪೈಪ್ನಲ್ಲಿ ಕೂಡ. ಸೊ ಇಂಥದ್ದಿರುವಾಗ ನಮ್ಮ ಕೆರೆಗಳು ಎಷ್ಟು ಸುರಕ್ಷಿತ? ಸೊ ಅದನ್ನು ಅಭಿವೃದ್ಧಿಪಡಿಸೋದು ನಗರದಲ್ಲಿ ಅಗತ್ಯವಿದೆ ಅನ್ನೋ ಒಂದು ಪ್ರಶ್ನೆ. ಮತ್ತೊಂದೆಡೆಯಲ್ಲಿ ಆ ಕೆರೆಗಳನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ಒಂದು ರೀತಿಯ ಭಾವನಾತ್ಮಕವಾದಂತಹ ಇದು ಕೂಡ. ಏನ್ ಹೇಳ್ತಾರೆ? ಓಕೆ, ಈಗ ನಗರ ಪ್ರದೇಶದಲ್ಲಿ ಇರುವಂತಹ ಕೆರೆಗಳನ್ನ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಂಗಿಲ್ಲ ಅಂತ ನನಗಿಲ್ಲ, ಉಳಿಸ್ಕೊಳ್ಳೋದು ಬೇಕು. ಆದ್ರೆ ಆ ಕೆರೆಗಳಿಗೆ ಹೋಗುವಂತಹ ಮೂಲಗಳೇನಿದೆ, ಜಲದ ಮೂಲಗಳಿದೆಯಲ್ಲ, ಅದನ್ನ ನಾವು ಡೈವರ್ಷನ್ ಚಾನಲ್ಸ್ ಬಹಳ ಇಂಪಾರ್ಟೆಂಟ್. ಕೆರೆ ಇದೆ, ನಮ್ಮ ಇಡೀ ಒಟ್ಟಾರ ಕಾಲೋನಿ ತ್ಯಾಜ್ಯ ತಗೊಂಡೋಗಿ ನದಿಗೆ ಕೆರೆಗೆ ಹಾಕ್ತಾನೆ ತಪ್ಪದು. ಈ ತರದ ಕೆರೆಗಳನ್ನ ತುಂಬಾ ಮಾದರಿ ಮಾಡಿರುವಂತಹ ಉದಾಹರಣೆಗಳಿದೆ. ನಮ್ಮ ದಾವಣಗೆರೆಯಲ್ಲಿ ಕುಂದವಾಡ ಕೆರೆ ಅಂತಿದೆ. ಕುಂದವಾಡ ಕೆರೆ ಇಡೀ ದಾವಣಗೆರೆ ತ್ಯಾಜ್ಯದ ಗುಂಡಿ ಆಗಿತ್ತು ಕೆರೆ. ಇಡೀ ಕುಂದವಾಡ ಕೆರೆ ಇವತ್ತು ದಾವಣಗೆರೆಗೆ ನೀರು ಸರಬರಾಜು ಮಾಡುವಂತ ಕೆರೆಗಳಾಗಿದೆ. ತುಮಕೂರಿನಲ್ಲಿ ಅಮಾನಿ ಕೆರೆ ಅಂತಿದೆ. ಅಮಾನಿ ಕೆರೆನು ಇಡೀ ತುಮಕೂರು ತ್ಯಾಜ್ಯ ಹೋಗಿ ಅಮಾನಿ ಕೆರೆಗೆ ಹೋಗ್ತೈತೆ. ಅದನ್ನ ಕೆರೆಯನ್ನು ಬೈಫರ್ಕೇಟ್ ಮಾಡಿದ್ವಿ. ಒಂದು ತ್ಯಾಜ್ಯದ ಕೆರೆ ಆಗಿದೆ, ಮತ್ತೆ ಕುಡಿಯೋ ನೀರಿನ ಮೂಲಗಳ ಕೆರೆ ಇನ್ನೊಂದು. ಆ ತರದಲ್ಲಿ ನಮ್ಮಲ್ಲಿ ಕೆಲವು ಕೆರೆಗಳನ್ನ ಡೈವರ್ಟ್ ಮಾಡಿ ಅದು ಚಿಕ್ಕ ಚಿಕ್ಕ ಒಂದು ರಚನೆಗಳು ಮಾಡಿಕೊಂಡು ಶುದ್ಧವಾದ ನೀರಿನ ವಾಟರ್ ಬಾಡೀಸ್ ನ ಉಳಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಲೇಬೇಕು. ನಾವು ಪೊಲ್ಯೂಟ್ ಮಾಡ್ತೀವಿ ಅಂತ ಹೇಳಿ ಹಾಗೆ ಬಿಟ್ರೆ ಆ ಪ್ರದೇಶದಲ್ಲಿ ಅಂತರ್ಜಲ ಕೆರೆಗಳನ್ನು ಶುದ್ಧ ಮಾಡುವಂತ ಇದಕ್ಕೆ ಬಹಳ ಯಂತ್ರಗಳು ಬಂದಿದೆ. ಕಷ್ಟ ಏನೂ ಇಲ್ಲ. ಅದು ಯಂತ್ರಗಳಿಗಿಂತಲೂ ಬಯಾಲಜಿಕಲ್ ಟ್ರೀಟ್ಮೆಂಟ್ ನಾನು ಹೆಚ್ಚು ಇಷ್ಟಪಡ್ತೀನಿ. ಅಂದ್ರೆ ನಾವು ಯಂತ್ರಗಳಿಂದ ಕ್ಲೀನ್ ಮಾಡ್ತೀವಿ ಅನ್ನೋಕ್ಕಿಂತಲೂ ನೀರು ಹೋಗುವಂತ ನೀರಿನ ಮೂಲಗಳನ್ನೇ ಬಯಾಲಜಿಕಲ್ ಅಲ್ಲಿ ಬೆಳೆಸುವಂತ ಗಿಡ ಮರ ನಾವು ಅದನ್ನ ಬೆಳೆಸಿ ಅದರಿಂದಲೇ ನಾವು ಶುದ್ಧೀಕರಣ ಮಾಡುವಂತ ಕೆಲಸಗಳು ಮಾಡಬೇಕು. ಮತ್ತೆ ನಮ್ಮ ಮನೆ ತ್ಯಾಜ್ಯವನ್ನು ಹೋಗೋದನ್ನೇ ಕಡಿಮೆ ಮಾಡಬೇಕು. ಮನೆಗಳಲ್ಲೇ ರೀಸೈಕಲ್ ಮಾಡೋದು ನಗರ ಭಾಗಗಳಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಮನೆಯ ತ್ಯಾಜ್ಯವನ್ನು ತೆಗೆದು ಅಲ್ಲಿ ಕೆರೆಯ ಪಕ್ಕಕ್ಕೆ ಬಿಸಾಡುದು. ಅಥವಾ ಹಾಗಾಗಿ ಪ್ರತಿ ಮನೆಗಳೇ ಒಂದು ಇಂಡಸ್ಟ್ರಿ ತರ ಆಗ್ಬೇಕು. ನಮ್ಮ ಮನೆಯ ತ್ಯಾಜ್ಯವೇ ಹೊರಗೆ ಹೋಗುವಂತ ಕೆಲಸಗಳು. ಜೊತೆಗೆ ಸರ್, ಈಗ ಗ್ರಾಮೀಣ ಭಾಗಗಳಲ್ಲಿ ಒಂದು ಅಸ್ಪಷ್ಟತೆ ಆಗಿದೆ. ಅಂದ್ರೆ
ಮಳೆ ನೀರು ಗೆ ಕಾಯ್ತಾ ಇರುವಂತದ್ದು. ಈಗ ಮುಂಗಾರು ಆಯ್ತು ಹೋಯ್ತು, ಇನ್ನು ಅಷ್ಟು ಹಿಂಗಾರು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಆಯ್ತು ಈಗ ಅಣೆಕಟ್ಟು ಅಂದ್ರೆ ಅವರು ಏನು ಕಿಂಡಿ ಅಣೆಕಟ್ಟು ಕಟ್ಟುವಂತದ್ದು ಸಂದರ್ಭ ಬಂದಾಗ ಹಿಂಗಾರು ಮಳೆ ಬರ್ತದೋ ಇಲ್ಲೋ ಅಂತ ಅಸ್ಪಷ್ಟತೆಗಳು. ಸೊ ಇದು ಯಾರು ಸರಿ ಮಾಡಬೇಕು? ಸ್ಥಳೀಯ ಮಟ್ಟದ ಆಡಳಿತಗಳು ಅಥವಾ ಅಲ್ಲಿ ಜನರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು? ಬಹಳ ಗೊಂದಲ ಇದೆ. ಹೌದು, ಇದಕ್ಕೆ ನನ್ನ ಪ್ರಕಾರ ಕೆಲವೊಂದು ಸ್ಥಳೀಯ ಇವ್ರು ಬೇಕಾಗುತ್ತೆ. ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ನೀರು ಸರಬರಾಜು ಮಂಡಳಿ ಅಂತ ಹೇಳಿದೆ, ಮತ್ತೆ ರೈತ ಕೂಟಗಳು ಅಂತಿದೆ, ಮತ್ತೆ ಇದಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಎಲ್ಲ ಇಲಾಖೆಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ವರ್ಷದ ರೈನ್ಫಾಲ್ ಅವರ್ನ ಅಪ್ಡೇಟ್ ಮಾಡ್ಬೇಕು ನಾವು, ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ. ಯಾಕಂದ್ರೆ ನಾನು ಒಂದಿಷ್ಟು ಪ್ರದೇಶದಲ್ಲಿ ನಾವು ಬೇಸಿಗೆ ಕೃಷಿ ಮಾಡ್ಬೇಕಾದ್ರೆ ನೀರಿನ ಮೂಲಗಳನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕು. ಅದಕ್ಕೆ ಆದಂತ ಟೆಂಪರರಿ ಸ್ಟೋರೇಜ್ ಬಾಡೀಸ್ ಅಂತ ಹೇಳ್ತೀವಿ ನಾವು. ನಾನು ಹೇಳಿದ್ರು ಈಗ ಜಿಯೋ ಮೆಮರೈನ್ ಟ್ಯಾಂಕ್ಸ್ ಅಂತ ಇದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಚಿಕ್ಕದನ್ನ ನಾವು 1 ಕೋಟಿ 2 ಕೋಟಿ ಲೀಟರ್ ಸ್ಟೋರೇಜ್ ಮಾಡ್ಕೊಂಡ್ರೆ ಆ ಊರಿನಲ್ಲಿ ಒಂದು 50 ಎಕರೆ ಕೃಷಿ ಮಾಡ್ಬೋದು. ಇಂಥ ಒಂದು ನಿಟ್ಟಿನಲ್ಲಿ ಮರಳು ಚೀಲಗಳನ್ನು ಅಡ್ಡ ಹಾಕೊಂಡು ಅದಕ್ಕೆ ಸರ್ಕಾರ ಸ್ಕೀಮ್ಗಳು ಇಲಾಖೆಗಳು ಮುಂದೆ ಬಂದು ರೈತರಿಗೂ ಒಂದು ಎಕೋ ಫ್ರೆಂಡ್ಲಿ ಆಗಿ ನಾಳ್ದು ಕೆಲವೊಂದು ವಿಲೇಜ್ಗಳನ್ನ ಮಾಡಲ್ ಮಾಡಿದ್ರೆ ಅದನ್ನ ನಾವು ಈಸಿಯಾಗಿ ಕಲಿಬಹುದೇನೋ ಅಂತ. ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಊರುಗಳು ಮಾಡ್ಲಿಕ್ಕೆ ಆಗದೆ ಹೋದ್ರು ಕೆಲವೊಂದು ವ್ಯಾಪ್ತಿಯಲ್ಲಿ ಹೋಬಳಿ ವೈಸ್ ಬ್ಲಾಕ್ ಇನ್ಸ್ಪಿರೇಷನ್ ಆಗ್ತದೆ. ಆತರ ಮಾದರಿ ಊರುಗಳನ್ನ ಸಂಖ್ಯೆ ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ಗೊಂದು ಅಥವಾ ಒಂದು ಮಂಡಲಕ್ಕೊಂದು ಈ ತರದಲ್ಲಿ ನಾವು ಮಾಡಿದ್ರೆ ಇದನ್ನ ಜನ ಕಾಪಿ ಮಾಡ್ಲಿಕ್ಕೆ ಈಸಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ತಮ್ಮ ಅಭಿಪ್ರಾಯದ ಪ್ರಕಾರ ಬಹುಶಃ ಕರಾವಳಿ ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಇಲ್ಲ, ಅಷ್ಟು ಮಳೆ ಬರ್ತದೆ, ಅದನ್ನು ನಿಲ್ಲಿಸಿ ಮತ್ತೆ ಒಂದಷ್ಟು ಸಮುದ್ರಕ್ಕೆ ಬಿಡ್ಲಿಕ್ಕೂ ನಮಗೆ ನೀರಿದೆ. ಅದನ್ನ ನಾವು ಉಪಯೋಗಿಸಿಕೊಳ್ಳೋದ್ರಲ್ಲಿ ಅಥವಾ ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ತಪ್ಪಿದ್ದೇವೆ. ಸೊ ಇಲ್ಲಿ ಕೊಳವೆ ಬಾವಿಗಳನ್ನು ಕೂಡ ಅದು ಎಷ್ಟರ ಮಟ್ಟಿಗೆ ನಾವು ಮಾಡಬೇಕು, ಎಷ್ಟು ಆಳಕ್ಕೆ ಹೋಗಬೇಕು, ಅದರ ಬಗ್ಗೆ ಒಂದು ವೈಜ್ಞಾನಿಕವಾದಂತಹ ಚಿಂತನೆ ಕೂಡ ಬಹಳ ಅಗತ್ಯ ಅಂತ ಅನ್ನುವಂಥದ್ದು. ಬಹುಶಃ ತಾವು ಈ ಇಡೀ ಮಂಗಳೂರು ಮತ್ತು ಈ ಇಡೀ ಕರಾವಳಿ ಜಿಲ್ಲೆಗಳಲ್ಲಿ ಮಾಡಿರುವಂಥದ್ದು. ಇಲ್ಲೆಲ್ಲ ಈ ವರದಿಗಳನ್ನು ನೋಡುವಾಗ ಮುಂದಿನ ಭವಿಷ್ಯದಲ್ಲಿ ನಾವು ನೀವು ಹೇಳಿದಂತ ಕ್ರಮಗಳನ್ನು ಕೈಗೊಳ್ಳದೆ ಹೋದ್ರೆ ಪರಿಸ್ಥಿತಿ ಏನಾಗುತ್ತದೆ? ಕೊನೆಯದಾಗಿ ನನ್ನ ಒಂದು ಮಾತು ಹೇಳ್ತೀನಿ ನಾನು. ನಾವು ಸಮಸ್ಯೆ ಅಂದ ತಕ್ಷಣ ಬೀದರ್ ಕೋಲಾರ ಅಂತ ಇದ್ವಿ. ಈಗ ಸಮಸ್ಯೆ ಅಂತಂದ್ರೆ ಕರಾವಳಿ ಜಿಲ್ಲೆಗಳು ನಮಗಿಂತ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿಯ ಒಂದು ನೀರು ಒಂದು ವಾಣಿಜ್ಯದ ವಸ್ತು ಆಗಿದೆ. ನೀರು ಬೇಕೇ ಬೇಕು, ನೀರಿಲ್ಲದೆ ಯಾವುದೂ ಕೆಲಸ ಇಲ್ಲ. ಇಂಥ ಒಂದು ಇದಾಗಿರೋದ್ರಿಂದ ನಾವು ಯುದ್ಧೋಪಾದಿಯಲ್ಲಿ ನೀರನ್ನ ಒಂದು ಸಮುದಾಯದ ಆಸ್ತಿಯನ್ನು ತರಲು ಮಾಡಬೇಕು. ಇಂಡಿವಿಜುವಲ್ ಪಾಲಿಸಿಗಳು ತರಬೇಕು. ಪ್ರತಿ ಮನೆ ಕೃಷಿ ಭೂಮಿಯಲ್ಲಿ ನೀವು ಮಾಡಲ್ಲ ಅಂತಂದ್ರೆ ನಿಮಗೆ ಲೈಸೆನ್ಸ್ ಕೊಡೋದಿಲ್ಲ. ಇದು ಯಾವ ತರ ಕಾನೂನು ಬರ್ಬೇಕಂತಂದ್ರೆ ಚೆನ್ನೈನಲ್ಲಿ 2003ನೇ ಇಸ್ವಿಯಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಒಂದು ಕಾನೂನು ತಂದ್ರು. ಪ್ರತಿಯೊಂದು ಮನೆಗೂ ನಿಮ್ಮಲ್ಲಿ ಮಳೆ ನೀರು ಕೊಯ್ಲು ರೈನ್ ಹಾರ್ವೆಸ್ಟಿಂಗ್ ಆಗಬೇಕು, ಮಳೆ ನೀರು ಕೊಯ್ಲು ಆಗಬೇಕು. ವೆರಿ ಸಿಂಪಲ್ ಅವ್ರು ಹೇಳುವಂಥದ್ದು. ನಿಮ್ದು 60-40 ಇದೆಯಾ, ನಿಮ್ಮ ಟೆರೇಸಲ್ಲಿ ಬರುವಂಥ ಅಷ್ಟು ಮಳೆ ನೀರಿನ ಪೈಪ್ಗಳನ್ನು ತಗೊಂಡ್ಬನ್ನಿ, ಬಾವಿ ಇದ್ರೆ ಬಾವಿಗೆ ತುಂಬಿಸಿ, ಬೋರ್ವೆಲ್ ಇದ್ರೆ ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ, ಏನಿಲ್ಲ ಅಂತಂದ್ರೆ ಒಂದು ರೀಚಾರ್ಜ್ ಪಿಟ್ ಮಾಡಿ ನೀವು ನೀರನ್ನು ನಿಮ್ಮ ಕಾಂಪೌಂಡ್ ಒಳಗೆ ನೀರಿಂಗ್ಸಿ ಅಂತ ಹೇಳಿದ್ರು. ನೀವು ಯಾವುದೇ ಕಾರಣಕ್ಕೂ ಶುದ್ಧ ನೀರನ್ನ ಚರಂಡಿಗೆ ಹಾಕುವಂತಿಲ್ಲ ಅಂತ ಹೇಳಿ ಕಾನೂನು ತಂದ್ರು. ಜನ ಚೆನ್ನೈನಲ್ಲೂ ಸೇರಿ ನಮ್ಮ ಅಣ್ಣ ತಮ್ಮಗಳೇ ಅವರು ಸಹ ಸರ್ಕಾರದ ಪಾಲಿಸಿ ಲೆಟರ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಆರಾಮಾಗಿ ಕೈ ಕಟ್ಕೊಂಡು ಕೂತ್ಕೊಂಡ್ರು. ಆಗಿದ್ದು 10% ಪ್ರೋಗ್ರೆಸ್. ಸರ್ಕಾರದ ಒಂದು ಟೀಮ್ ಯೋಚನೆ ಮಾಡಿದ್ರು, ಇವ್ರನ್ನ ಸರಿ ಮಾಡ್ಬೇಕಂತಂದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ಮತ್ತೊಂದು 6 ತಿಂಗಳು ಟೈಮ್ ಕೊಟ್ರು. ನಿಮ್ಮ ತ್ಯಾಜ್ಯದ ನೀರನ್ನ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತಂದ್ರು. ನಿಮ್ಮ ಯುಜಿಡಿ ನೀರನ್ನ ನಮ್ಮ ಯುಜಿಡಿಗೆ ಸರ್ಕಾರದ ಯುಜಿಡಿಗೆ ಹಾಕ್ಬೇಡಿ, ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಜನರು ವಾರ್ಫೂಡ್ ಟೈಪ್ ಬಂದು ಅವರು ರೈನ್ ಹಾರ್ವೆಸ್ಟಿಂಗ್ ಮಾಡುವಂತ ಕೆಲಸಗಳಾಯ್ತು. ಈ ಕೆಲಸ ಆದ್ಮೇಲಿಂದ ಚೆನ್ನೈನಲ್ಲಿ ವಾಟರ್ ಟೇಬಲ್ ಅನ್ನೋದು ಕೈಗೆ ಸಿಗುವಷ್ಟು ಮಟ್ಟಿಗೆ ಮೇಲೆ ಬರ್ತಾ ಇದೆ. ಚೆನ್ನೈ ಅಂತೂ ಮಂಗಳೂರಿಗಿಂತ ತುಂಬಾ ಹಾರಿಬಲ್, ಅದು ತುಂಬಾ ಜಲವೇ ಇರಲಿಲ್ಲ, ಸ್ನಾನ ಮಾಡ್ಲಿಕ್ಕೆ ಕಷ್ಟ, ನೀರಿನ ಅಷ್ಟು ಸಮಸ್ಯೆ ಫೇಸ್ ಮಾಡಿ, ಮಳೆನೂ ಅಷ್ಟಕ್ಕಷ್ಟೇ, ವಾತಾವರಣ ಸೆಕೆನೂ ಅಷ್ಟಕ್ಕಷ್ಟೇ. ಹಾಗಾಗಿ ಇವತ್ತು ಚೆನ್ನೈನಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ವಾಟರ್ ಟೇಬಲ್ ತುಂಬಾ ಮೇಲೆ ಬಂದಿದೆ. ಅಲ್ಲಿ ಸಿಹಿ ನೀರಿನ ಪ್ರದೇಶವನ್ನು ಹಿಂದೆ ತಳ್ಳುವಂತ ಕೆಲಸಗಳು ಕೂಡ ನಡೀತಾ ಇದೆ. ಅದನ್ನೆಲ್ಲ ಒಂದು ಮಾರ್ಕೆ ಮಾಡಿದ್ದಾರೆ. ಎಷ್ಟು ಕಿಲೋಮೀಟರ್ನಷ್ಟು ಸಿಹಿ ನೀರು ಸಮುದ್ರದ ನೀರು ಬಂದಿತ್ತು, ಈಗ ಅಷ್ಟೇ ಹಿಂದೆ ತಳ್ಳುವಂತ ಕೆಲಸಗಳು ಕೂಡ ನಡೀತಿದೆ. ಹಾಗಾದ್ರೆ ನೀವು ಹೇಳ್ತಾರೆ ಕರಾವಳಿಯಲ್ಲಿ ಉಪ್ಪು ನೀರಿನ ಅಂಶ ಏರಿಯಾ ಜಾಸ್ತಿ ಆಗ್ತಿದೆ. ನಮ್ಮ ಜನವಸತಿ ಪ್ರದೇಶದಲ್ಲಿ ಬಂದ್ಬಿಟ್ಟಿದೆ. ಅದು ಬರೀ ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ನಾವು ವಾಸ ಮಾಡುವಂತ ಪ್ರದೇಶದಲ್ಲಿ ಆಲ್ರೆಡಿ ಸಮುದ್ರದ ಒಂದು ಜರಿಗಳು ಈ ಕಡೆ ನಮ್ಮ ಪ್ರದೇಶಕ್ಕೆ ಬಂದಿದೆ. ನಾವು ಇದೇ ತರ ಕಣ್ಮುಚ್ಕೊಂಡು ಕೂತ್ಕೊಂಡು ಯಾರೋ ಒಬ್ಬ ಪ್ರತಿನಿಧಿ, ಯಾವುದೋ ಸರ್ಕಾರ, ಯಾರೋ ಒಬ್ಬ ಡೈನಾಮಿಕ್ ಡಿ ಸಿ ಬರ್ತಾರೆ, ಇನ್ನೊಬ್ರು ಯಾರೋ ಮಾಡ್ತಾರೆ, ಖಂಡಿತ ಇದರಿಂದೆಲ್ಲ ಇಂಡಿವಿಜುವಲ್ ಎಫರ್ಟ್ಸ್ ಅನ್ನ ನಾವು ಮಾಡ್ಕೊಳ್ಳೇಬೇಕು. ನಮ್ಮ ಮನೆಯಲ್ಲಿ ಒಂದು ಮಾತನ್ನು ಹೇಳಿ ಕೇಳ್ತೇನೆ. ಚಿತ್ರದುರ್ಗದಲ್ಲಿ ನನ್ನ ಮನೆ ಹೆಸರೇ ಜಲಧಾಮ. ನಮ್ಮ ಮನೆಯಲ್ಲಿ ಬೋರ್ವೆಲ್ ಹಾಕ್ಸಿದ್ದೀನಿ, 6 ಇಂಚ್ ನೀರು ಬಂದಿದೆ, ಮುನ್ಸಿಪಲ್ ನೀರು ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 50,000 ಲೀಟರ್ ಟ್ಯಾಂಕ್ ಇದೆ, 50,000 ಲೀಟರ್ಸ್ ರೈನ್ ವಾಟರ್ ಟ್ಯಾಂಕ್. ನಾನು ಮನೆ ಕಟ್ಟಿ 9 ವರ್ಷಗಳಾದರೂ 9 ವರ್ಷದಿಂದ ಇದೇ ಮಳೆ ನೀರನ್ನ ಕುಡಿತಾ ಇದ್ದೀನಿ. ನಮ್ಮ ಮನೆ ಪ್ರತಿ ಬಾತ್ರೂಮಲ್ಲಿ 3 ಟ್ಯಾಪ್ಸ್ ಇದೆ. ಒಂದು ಬೋರ್ವೆಲ್ ಟ್ಯಾಪ್ಗೆ ಒಂಥರ ಬಣ್ಣ ಇದೆ, ಮುನ್ಸಿಪಲ್ ವಾಟರ್ಗೆ ಒಂಥರ ಬಣ್ಣ ಇದೆ, ರೈನ್ ವಾಟರ್ಗೆ ಒಂಥರ ಬಣ್ಣ ಇದೆ. ಯಾವ ನೀರನ್ನ ಏನು ಕೆಲಸಕ್ಕೆ ಬಳಸ್ಕೊಳ್ಬೇಕನ್ನೋ ಒಂದು ನಮಗೆ ಜ್ಞಾನ ಬೇಕು. ಎಲ್ಲದಕ್ಕೂ ನಾವು ತುಂಬೆ ನೀರನ್ನೇ ತಂದು ಖರ್ಚು ಮಾಡ್ತೀವಿ ಕಾರ್ಪೊರೇಷನ್ ಅಂತಲ್ಲ.
ಯಾವ ಕೆಲಸಕ್ಕೆ ಎಂತ ನೀರು ಬೇಕು ಅನ್ನೋದು ಈಗಲೇ ಡಿವೈಡ್ ಮಾಡ್ಕೊಳ್ಬೇಕು. ಇಂಥ ಒಂದು ಪಾಲಿಸಿಗಳು ಬರಬೇಕು. ನೀರನ್ನ ಜೀವ ಜಲ ಅಂತಂದೇನು ಭಾಷಣ ಮಾಡ್ತೀವಲ್ಲ, ಒಂದೊಂದು ಡ್ರಾಪ್ ಸಹ ವ್ಯಾಲ್ಯೂಬಲ್ ಆಗಿ ನಾವು ಖರ್ಚು ಮಾಡಿದ್ರೆ ಮಾತ್ರ ನೀರು 4000 ಮಿಲಿಮೀಟರ್ ಮಳೆ ಬರ್ತದೆ. ಅದು ಬಂದದ ನೀರು ನಮ್ಮ ಸೈಟಲ್ಲಿ ಎಷ್ಟು ಹಿಡಿದಿದ್ದೀವಿ ಅದ್ರ ಬಗ್ಗೆ ನಾವು ಲೆಕ್ಕಾಚಾರಗಳಾಗಬೇಕು. ಇದನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಇಲ್ಲಿ ಜನರು ತುಂಬ ಬುದ್ಧಿವಂತರಿದ್ದಾರೆ. ಯಾವ ಬೇರೆ ವಿಜ್ಞಾನಿಗಳು ಬೇಕಿಲ್ಲ. ನಾವು ಇಂಡಿವಿಜುವಲ್ ಆಗಿ ಎಫರ್ಟ್ ಆಗಬೇಕು. ಮತ್ತು ನೀರನ್ನು ಸಮುದಾಯದ ಆಸ್ತಿ ಅಂತೇಳಿ ನಾವು ನೋಡುವಂಥ ಇದು ಆಗಬೇಕು. ನಿಮ್ಮ ಮಾಧ್ಯಮದಿಂದ ಖಂಡಿತ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇಂಥ ಒಂದು ಕೆಲಸ ಮಾಡಲಿಕ್ಕೆ ನಾನು ವಾಲಂಟರಿ ಬಂದು ಒಂದು ಜನಗಳ ಜೊತೆಯಲ್ಲಿ ಒಂದು ಕಮ್ಯುನಿಟಿ ಲೆವೆಲ್, ಯಾಕಂದರೆ ಇಂಡಿವಿಜುವಲ್ಗಿಂತಲೂ ಕಮ್ಯುನಿಟಿ ಲೆವೆಲ್ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಾದರೆ ಖಂಡಿತ ನಾನು ಹಾರ್ಟ್ಲಿ ಬರೋಕ್ಕೆ ನನಗೆ ತುಂಬ ಇಷ್ಟ ಇದೆ. ಇಲ್ಲಿ ಸುಮಾರು 20 ವರ್ಷಗಳಿಂದ ಒಂದು 100 ಯಶೋಗಾಥೆಗಳು ನಾನು ನೋಡ್ತಾ ಇದ್ದೀನಿ. ಬಾವಿಗಳಲ್ಲಿ ಮರುಪೂರ್ಣ ಆಗಿ ಅಂತರ್ಜಲ ಮೇಲೆ ಬಂದಿದ್ದು, ಕೊಳವೆ ಬಾವಿಗಳ ನೀರು ಸಿಹಿ ನೀರಾಗಿರುವಂಥದ್ದು, ಶಾಲೆಗಳಿಗೆ, ಕಾಲೇಜುಗಳಿಗೆ, ಮನೆಗಳಿಗೆ ತುಂಬ ಪ್ರಾಜೆಕ್ಟ್ಸ್ಗಳನ್ನು ಮಾಡಿರೋದ್ರಿಂದ ಇದು ಒಂದು ದಕ್ಷಿಣ ಕನ್ನಡದ ಒಂದು ಚಿತ್ರಣವನ್ನೇ ಜಲವನ್ನು ಚೇಂಜ್ ಮಾಡಿ ಇಲ್ಲಿ ಜಲಸಾಕ್ಷರನಾಗಿ ಮಾಡುವಂಥ ಈ ಟೀಮ್ಗೆ ನಾನು ಸರ್ಲಿಕ್ಕೆ ರೆಡಿ ಇದ್ದೀನಿ. ತಾವು ಕೂಡ ಇದ್ದೀರಿ ಅಂತ. ಓಕೆ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಈ ಒಂದು ಮಾಹಿತಿಗಾಗಿ. ಎಸ್, ಈಗಾಗಲೇ NJ ದೇವರಾಜ್ ರೆಡ್ಡಿ ಅವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಅವರ ಜೊತೆಗೆ ತಾವು ಕೂಡ ಮಾತಾಡ್ಕೊಳ್ಬಹುದು. ಈಗ ಸಮಯದ ಅಭಾವವಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಕೂಡ ನೇರ ಪ್ರಸಾರದಲ್ಲಿ ಅವ್ರ ಮಾತಿಗೆ ಸಿಗ್ತಾರೆ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.